ಸಲ್ಮೆಲು ನಮ್ಮ ಕುಡ್ಲಾತುಲು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಇತೇನಿತ ಮಲ್ಲ ಸುದ್ದಿರು ವಾರ್ತೆದ ವಿವರ ಪ್ರಜಾಪ್ರಭುತ್ವ ಬೊಕ್ಕ ಸಂವಿಧಾನನು ನಮ್ಮ ರಕ್ಷಣೆ ಮಲ್ಪಡಾಯಿನ ಸ್ಥಿತಿಗತಿ ಎದುರಾತಂಡು ರಾಜ್ಯದ 40% ಕಮಿಷನ್ ಸರ್ಕಾರ ಭ್ರಷ್ಟಾಚಾರದ ಮಿತಿ ಮೀರ್ದೆತ್ತದು ಈ ಓಟುಡು ಐನು ಒಯ್ತ್ ದಕ್ಕಲೆಂದು ಎಐಸಿಸಿ ಗುರ್ಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ ಕೆಂಡೊಂದೇರು ಆರು ಕುಡ್ಲಡು ಸುದ್ದಿಕೂಟಡು ಪಾತಿರಿಯರು ಎಐಸಿಸಿ ಗುರ್ಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ ಕುಡ್ಲಡು ಸುದ್ದಿಕೂಟಡು ಪಾತಿರ್ದು ಪ್ರಜಾಪ್ರಭುತ್ವ ಬೊಕ್ಕ ಸಂವಿಧಾನನು ನಮ್ಮ ರಕ್ಷಣೆ ಮಲ್ಪಡಾಯಿನ ಸ್ಥಿತಿಗತಿ ಎದುರಾತಂಡು ರಾಜ್ಯದ 40% ಕಮಿಷನ್ ಸರ್ಕಾರ ಭ್ರಷ್ಟಾಚಾರದ ಮಿತಿ ಮೀರ್ದಿತ್ತದು ಈ ಓಟುಡು ಐನು ಒಯ್ತದು ದಕ್ಕಲೆಂದು ಬಂಡೇರು ಇತ್ತ ಕರ್ನಾಟಕಡು ಲಂಚ ಕೊರಂದ ಕೆಲಸ ಆಪುಜಿ ಪನ್ಪುರ ಅಭಿಪ್ರಾಯ ಮೂಡ್ತುಂಡು ಬೇತ ರಾಜ್ಯಗುಲ ಒಂದು ಪದರ್ದನು ಒಂಜಿ ಕಾಲುಡು ಪ್ರತಿಯೊಂಜಿ ಕ್ಷೇತ್ರೋಡ್ಲ ನಮ್ಮ ಬುಲೆಟ್ ಚಿಲ್ಡಿತ್ತ ಇತ್ತ 40% ಕಮಿಷನ್ ಕೊರಂಡ ಮಾತ ಕೆಲಸಲ ಆಪುಡುಂದು ಮಾತಿರೆಗಳ ಗೊತ್ತಾತಂಡು ಇಂದಕ್ಕೆ ಸಾಕ್ಷಿ ನಮ್ಮ ಕೊರಡೊಂದಿಚ್ಚಿ ಗುತ್ತಿಗೆ ದಾರರೇ ಇಂದಿನ ಮಾತಿರೆಗಳ ಗೊತ್ತು ಮಲ್ತಿದ್ದೇರು ಪ್ರಧಾನಿಗೂ ರಾಷ್ಟ್ರಪತಿಗಳಿಗೂ ಗವರ್ನರ್ಗಳ ಕಡಪಡ್ತೇರು ಇಂದರದು ಮಲ್ಲ ಸಾಕ್ಷಿ ಬೇತೆವೂ ಬೋಡು ಇಂಚಿನ ಭ್ರಷ್ಟಾಚಾರದ ಸರ್ಕಾರ ಉಪ್ಪುನ ಕಾರಣ ಇನ್ನೇನು ದೆತ್ತು ಪಾಡುಂದು ಜನ ತೀರ್ಮಾನ ಮಲ್ತಿದ್ದೇರು ಭ್ರಷ್ಟಾಚಾರಡು ತಿನ್ನೊಂದೊಪ್ಪುನಕ್ಲೆಗೂ ತಿನಿಯರ ಮೋದಿ ಒಪ್ಪಿಗೆ ಕೊಡ್ತೇರು ಅಮಿತ್ ಶಾ ಸತ ಮನಿ ಪಂದ ಕೊಲ್ಲುವುದೆಂದು ಮಲ್ಲಿಕಾರ್ಜುನ ಖರ್ಗೆ ಪಂಡೇರು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಕೆಲಸಕ್ಕೆ ಲಂಚ ಕೊಡದೆ ಕೆಲಸ ಆಗೋದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಇಡೀ ರಾಜ್ಯದಲ್ಲೂ ಮೂಡಿದೆ. ಕರ್ನಾಟಕ ರಾಜ್ಯ ಒಳ್ಳೆಯದು, ತನ್ನ ಗವರ್ನೆನ್ಸ್ಗಾಗಿ ಹೆಸರುವಾಸಿ ಇತ್ತು. ಆದರೆ ಇವತ್ತು ನಾವು ಒಂದು ಕಳ್ಕೊಳ್ತಾ ಇದ್ದೇವೆ. ಅದು ಯಾಕೆ ಅಂದರೆ ಇವತ್ತು ಏನು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಆ ವಾತಾವರಣದಿಂದ ಇದು ಎಲ್ಲನೂ ಕೂಡ ಆಗ್ತಾ ಇದೆ. 40% ಕಮಿಷನ್ ಕೊಡೋವರಿಗೆ 40% ಕಮಿಷನ್ ಕೊಟ್ಟರೆ ಎಲ್ಲ ಕೆಲಸ ಆಗ್ತದೆ ಅಂತಕ್ಕಂಥದ್ದು ಇದು ಜಗಜಾಹೀರಾಗಿದೆ. ಇದಕ್ಕೆ ಸಾಕ್ಷಿ ನಾವೇನು ಕೊಡಬೇಕಾಗಿಲ್ಲ. ಇಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಸ್ಮಾಲ್ ಕಾಂಟ್ರಾಕ್ಟರ್ಸ್, ಆಮೇಲೆ ಗ್ರಾಂಟ್ ಇನ್ ಏಡ್ ಸ್ಕೂಲ್ಸ್, ಗ್ರಾಂಟ್ ಇನ್ ಏಡ್ ಕಾಲೇಜಸ್, ಇವರೆಲ್ಲರೂ ಕೂಡ ಬರವಣಿಗೆಯಲ್ಲಿ ಪ್ರಧಾನಮಂತ್ರಿಗಳಿಗೆ ಕಳಿಸಿದ್ದಾರೆ, ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ, ಈ ರಾಜ್ಯದ ಗವರ್ನರ್ ಅವರಿಗೆ ಕಳಿಸಿದ್ದಾರೆ, ಲೋಕಾಯುಕ್ತ ಕಳಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಏನ್ ಬೇಕು? ಇಂಥ ಕರಪ್ಟ್ ಗವರ್ಮೆಂಟ್ ಇವತ್ತು ಕರ್ನಾಟಕದಲ್ಲಿ ಇದ್ದ ಕಾರಣ ಇದಕ್ಕೆ ತೆಗೆದು ಹಾಕ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. 2,60,000 ವೇಕೆನ್ಸಿಗಳಿವೆ. ಯಾಕೆ ತುಂಬಲ್ಲ? ಯಾಕಂದ್ರೆ ಇವೆಲ್ಲ ಫಿಲಪ್ ಆದರೆ SC ST ಬ್ಯಾಕ್ವರ್ಡ್ಸ್ ಇವ್ರಿಗೆ ಹೋಗ್ತವೆ more than 50%. ಅದರಲ್ಲಿ 10% ಎಕನಾಮಿಕಲಿ ವೀಕ್. ಆದರೆ ಅವರಿಗೆ ಬೇಕಾದಂತ ಜನರನ್ನ ತುಂಬಕ್ಕಾಗೋದಿಲ್ಲ, ಫಿಲಪ್ ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ಇದನ್ನ ಹಾಗೆ ತಳ್ಕೊಂಡು ಹೊಂಟಿದ್ದಾರೆ. ಮೋದಿಜಿ ಅವರು ಯಾವಾಗಲೂ ಮೈ ಖಾऊंगा ನ ಖಾನೆ ದೂಂಗಾ, ಇದು ಅವ್ರ ಸ್ಲೋಗನ್. ಆದರೆ ಇಲ್ಲಿ ಅವರು ಖಾನೆ ವಾಲೋಂಗೂ ಪ್ರೋತ್ಸಾಹ ಕರ್ರೆ. ಯಾರು ತಿಂತಾ ಇದ್ದಾರೋ, ಯಾರು ಲಂಚ ಹೊಡಿತಾ ಇದ್ದಾರೋ, ಯಾವ ಸರ್ಕಾರ ಬಗ್ಗೆ ಬರವಣಿಗೆಯಲ್ಲೇ ಕೊಟ್ಟಿದ್ದಾರೋ, ಬರೀ ಚುನಾವಣೆ ಧರಣಿಗಳು, ಪ್ರೊಟೆಸ್ಟ್ಗಳು ಎಲ್ಲ ವರ್ಗದ ಜನ ಇದು ಮಾಡ್ತಾ ಇದ್ದಾರೆ. ಆದ್ರೆ ಮೋದಿ ಅವರು ಯಾಕೆ ಸುಮ್ಮನಿದ್ದಾರೆ? ಜನಪದ ಕಲಾವಿದರು ತುಳುಸಿರಿ ಕಾವ್ಯದ ಕದಿಕೆಂದೆ ಮಲ್ಲಪುದರ ಪಡೆತಿನ ಮಾಚಾರು ಗೋಪಾಲ ನಾಯ್ಕ ಸೋಮವಾರ ಬೆಳ್ತಂಗಡಿ ತಾಲೂಕು ಬೆಳಾಲ ಗ್ರಾಮ ಮಾಚಾರದ ಅರಿನ ಇಲ್ಲಡ ತೇರಿಯರು ಅರೆಗ್ 85 ವರ್ಷ ಪ್ರಾಯ ದಂಗದಿತ್ತನು. ಜನಪದ ಕಲಾವಿದರು ತುಳುಸಿರಿ ಕಾವ್ಯದ ಕದಿಕೆಂದೆ ಮಲ್ಲಪುದರ ಪಡೆತಿನ ಮಾಚಾರು ಗೋಪಾಲ ನಾಯ್ಕ ಸೋಮವಾರ ಬೆಳ್ತಂಗಡಿ ತಾಲೂಕು ಬೆಳಾಲ ಗ್ರಾಮ ಮಾಚಾರದ ಅರಿನ ಇಲ್ಲಡ ತೇರಿಯರು ಅರೆಗ್ 85 ವರ್ಷ ಪ್ರಾಯ ದಂಗದಿತ್ತನು. ಬೊಡೆತಿ ಮಗೆ ಪೊಕ 4 ಪೊಂಚೋಕ್ಲಿನ 6 ಅಗತಿದರು. ರೆಡ್ಡಿ ಸರತ 5 ಅರೆಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದದನು. ಸಿರಿ ಸಂದಿಡುಪ್ಪುನ 15,683 ಸಾಲಿನ ಬಾಯಿಪಾಟ ಪನೊಂದಿತ್ತಿನ ಮಾಚಾರು ಗೋಪಾಲ್ ನಾಯ್ಕರಿನ ಸಾರತ ವರ್ಮನುತ ಸೊನ್ಪಟ್ಟು ಭೇಟಿ ಮಲ್ತನ ಫಿನ್ಲ್ಯಾಂಡ್ದ ಜನಪದ ವಿದ್ವಾಂಸರು ಲಾರಿ ಹ್ಯಾಂಕೋ 8 ವರ್ಷ ಅರಿನ ಒಟ್ಟುಗೂ ಸಿರಿ ಸಂತಿದ ಅಧ್ಯಯನ ನಡಪಾದ ದಾಖಲೀಕರಣ ಮಲ್ತಿದ್ದರು. ಮಾಚಾರು ಗೋಪಾಲ್ ನಾಯ್ಕ ಕರೆದು ಪೊಯ್ನಿಕ್ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗಡೆ, ಜನಪದ ವಿದ್ವಾಂಸರಾಯಿನ ಡಾಕ್ಟರ್ BA ವಿವೇಕ್ ರೈ, ಡಾಕ್ಟರ್ ಚಿನ್ನಪ್ಪಗೌಡ,
ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರು ಕಾರ್ಯರು ಡಾಕ್ಟರ್ ಎಂಪಿ ಶ್ರೀನಾಥ್ ಬೇಜಾರು ತಿರಿಪಾದಿರು ಊರುಗು ಪಿದಾಡ್ದು ಬೊಂಬಾಯಿಡ್ದು ಕುಡ್ಲಾಗ ರೈಲ್ಡ್ ಬರೊಂದಿತ್ತಿನ ಕಿನಿಗೋಳಿ ಮೆನ್ನ ಬೊಟ್ಟದ ಮೋಹನ್ ಬಂಗೇರ ಪನ್ಪುನಾರು ರೈಲ್ದ ಪಾಯ್ಖಾನಿಡು ತೀರ್ದು ಅವಿನ ರೈಲ್ದ ಕೆಲಸ ಡುಪ್ಪುನಕಲು ತುವಂದೆ ಅವೇ ರೈಲ್ದ ಪಾಯ್ಖಾನಿಡು ಪುನಃ ವಾಪಸ್ ಬೊಂಬೈಗೆ ಪೋಯಿನ ವಿಚಿತ್ರ ಸಂಗತಿ ನಡೆತದೆ ಊರುಗು ಪಿದಾಡ್ದು ಬೊಂಬಾಯಿಡ್ದು ಕುಡ್ಲಾಗ ರೈಲ್ಡ್ ಬರೊಂದಿತ್ತಿನ ಉರಿ ರೈಲ್ದ ಪಾಯ್ಖಾನಿಡು ತೀರ್ದು ಅವಿನ ರೈಲ್ದ ಕೆಲಸ ಡುಪ್ಪುನಕಲು ತುವಂದೆ ಅವೇ ರೈಲ್ದ ಪಾಯ್ಖಾನಿಡು ಪುನಃ ವಾಪಸ್ ಬೊಂಬೈಗೆ ಪೋಯಿನ ವಿಚಿತ್ರ ಸಂಗತಿ ನಡೆತದೆ ಕಿನ್ನಿಗೋಳಿ ಮೆನ್ನ ಬೊಟ್ಟದ 55 ವರ್ಷ ಪ್ರಾಯದ ಮೋಹನ್ ಬಂಗೇರ ಬೊಂಬೈ ಹಿಡಿದು ರೈಲಿಡು ಊರುಗು ಬನ್ನಗ ಪಾಯ್ಖಾನಿಗೆ ಪೋಯಿನಾರು ಅವಲೇ ಹೃದಯಘಾತಾದ ತೀರ್ದಿತ್ತರು ಏಪ್ರಿಲ್ 17 ಬೊಂಬೈ CST ಕುಡ್ಲಾ ಜಂಕ್ಷನ್ ರೈಲ್ದ B3 ಕೋಚುಡು ಬರಂದಿತ್ತರು ಅರಿನಲ್ಲೆತ್ತೊಂದು ಪೋಯರೆ ಮೆಗ್ಗೆ ಬೊಕ್ಕ ಕೆಲವರ ಸುರುತ್ಕಲ್ ರೈಲ್ ಆಫೀಸಿಡು ಕಾತೊಂದಿತ್ತರು ಅಪಗ ಮೋಹನ್ ಬಂಗೇರ ತೋಚಂದೆ ಆಯ್ನ ಬಗೆಟ್ ರೈಲ್ದ TT ಹಿಡ್ದು ಫೋನುಡು ಗೊತ್ತಾತಂಡು ಅರಿನ ಬ್ಯಾಗ್ ಪರ್ಸ್ ಮೊಬೈಲ್ ಕೊಲ್ಲುನ ಜಾಗೆಡೆ ಇತ್ತಡು TT ಈಡು ಈ ಬಗೆಟ್ ಇಚಾರಿ ಪುನಕ ಮೋಹನ್ ಬಂಗೇರ ಕಂಕಾವಳಿ ಅತ್ತಂಡ ಮಡಂಗಾವುಡು ಜತ್ತು ಪೋಯಿನಂಚ ಉಂಡು ಅಲ್ಪದ CCTV ತೂಂಡ ಗೊತ್ತಾ ಒಂದು ಪಂತೇರು ಮೋಹನ್ ಕುಟುಂಬದಕ್ಲು ಕುಡ್ಲಾ ಜಂಕ್ಷನ್ಗೆ ಪೋದು ಅಲ್ಪ ಅಧಿಕಾರಿಲೆನ ಸಲಹೆದಂಚ ರೈಲ್ವೆ ಪೊಲೀಸ್ ಸ್ಟೇಷನ್ ತೋಚಂದೆ ಆಯ್ನ ಬಗೆಟ್ ದೂರು ಕೊಡ್ತಿರು ಬೊಂಬೈಡ್ ಸಂಬಂಧದಕ್ಲು ಪಾಕ ರೈಲ್ ಆಫೀಸಿಲೇಡು CCTV ದೃಶ್ಯಲಿನ ತನಿಖೆ ಮಲ್ಪಾಂಡಲ ಓಲ್ಲಾ ದಾಲ ಗೊತ್ತಾತಿಜೆ ಮನದಾನಿ ಮೋಹನ್ ಬಂಗೇರನ ಅಣ್ಣೆ ರಾಮ ಬಂಗೇರ ಪನ್ಪುನಾರಿಗ್ ಬೊಂಬೈ CST ರೈಲ್ ಆಫೀಸ್ ಹಿಡಿದು TT ಈ ಫೋನ್ ಮಲ್ತದು ಪುನಃ ರೈಲ್ದ ಪಾಯ್ಖಾನೆಡೆ ಇತ್ತನ ಬಗೆಟ್ ದೇಪಾದಿರು ಮೆಗ್ಗೆನ ಪುನಃ ಪಾಯ್ಖಾನೆಡೆ ಕುಡ್ಲಾಗ ಬೈದನು ಅಂಡ ರೈಲ್ದ ಬೇಲಿದಕ್ಲು ಸರಿಯಾದ ನಾಡಂದೆ ಗಮನ ಕೊರ್ತುಜೇರು ಒಂಜು ವೇಳೆ ಜೂವೊಡಿತ್ತಿನ ಇಲ್ಲೇ ಅವಕಾಶ ಇತ್ತಂಡಲ ಮುಲ್ಪ ಬದುಕಾವಲಿತ್ತನು ಅಂಡ ಪಾಯ್ಖಾನೆ ಸರಿಯಾದಿತ್ತು ಒಂದೇ ಪುನಃ ಅಂಚಿನಿ ಬೊಂಬಾಯಿಗೂ ಪೋತುನಂದು ರಾಮ ಬಂಗೇರ ತಿರಿಪಾದಿರು ಪುನಃ ಪಿರ ರೈಲ್ಡೆ ಕಡಪುಡಿಯರೆ ಮರಣೋತ್ತರ ಪರೀಕ್ಷೆಗೂ 10,000 ರೂಪಾಯಿ ಕಟ್ಟದ ಏಜೆನ್ಸಿ ಒಂಜಿ ಪ್ಯಾಕ್ ಮಲ್ತದು ಕಡಪುಡುದುಂಡು ಅಂಡ ಪಾರ್ಸಿಲ್ ಇಡೆಗ ಬಣ್ಣಗ ಪುನಃ ಕುರಿತು ವಾಸನೆ ಬರೊಂದಿತ್ತನು ಏಸಿಡ್ ಬತ್ತದ ಜನಕುಳಿಗೆ ಇಂಚ ಅಂಡ ಇಂಚಿನ ಸ್ಥಿತಿ ಏರೆಗಳ ಬರಂದೆ ರೈಲ್ ಬೇಲೆದಕ್ಲಿಗೂ ಗುಮನ ಕೊರಂದೆ ಇಂಚ ಆತಂಡು ಹಿಂದೆ ಕಾದು ಪರಿಹಾರಗಳ ಒತ್ತಾಯ ಮಲ್ತದು ದೂರು ಕೊಡ್ತಂದು ಕುಟುಂಬದಕ್ಕಲು ತೆರಿಪಾದಿರು ಮೋಹನ್ ಬಂಗೇರ ಪಾಕ ವರ್ಷೋಲೆಡಿದು ಬೊಂಬಾಯ್ದು ಮಿಲ್ಕ್ ಪಾರ್ಲರ್ ನಡಪ ಹೊಂದಿತ್ತಿರು ಬುಡಿದಿ ಬೊಕ್ಕ ಈರ್ವೇರು ಮಗಲ್ಲು ಕಿಣಿಕುಳಿದ ಇಲ್ಲಡುಲೇರು ಬಂಟೆರ್ನ ಸಂಘ ಬಂಟ್ವಾಳ ತಾಲೂಕು ವಲವೂರು ತೊಂಬೆದ ವರ್ಷದ ಲೇಸ್ ಐತಾರ ತೊಂಬೆದ ಬಂಟೆರ್ನ ಭವನಡು ನಡೆತದೆ ಸುರತ್ಕಲ್ ಬಂಟೆರ್ನ ಸಂಘದ ಗುರ್ಕಾರ್ಯರು ಸುಧಾಕರ ಪೂಂಜ ಕಾರ್ಯಕ್ರಮ ಉದಿಪನ ಮಲ್ತಿರು ಬಂಟೆರ ಸಂಘ ಬಂಟ್ವಾಳ ತಾಲೂಕು ವಲವೂರು ತುಂಬೆದ ವರ್ಷದ ಲೇಸ್ ಐತಾರ ತುಂಬೆದ ಬಂಟೆರ್ನ ಭವನಡು ನಡೆತದೆ ಸಂಘದ ಒತ್ತು ಗುರುಕಾರ್ಯರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಎತ್ಕೊಂದು ಸುರೂತ ಪಾತೆರ ಪಂಡೆರು ಸುರತ್ಕಲ್ ಬಂಟೆರ್ನ ಸಂಘದ ಗುರುಕಾರ್ಯರು ಸುಧಾಕರ ಪೂಂಜಾ ಕಾರ್ಯಕ್ರಮ ಉದಿಪನ ಮಲ್ತಿರು ಸುಧಾಕರ ಪೂಂಜಾ ಪಾತಿರ್ತು ನಮ್ಮ ಜೋಕ್ಲಿನ ಪೊಂಜೋಲಿನ ಪ್ರತಿಭೆನ ಗುರುತು ಮಲ್ಪರೆ ಒಂದು ಎಡ್ಡೆ ಕಾರ್ಯಕ್ರಮ ಬಂಟೆರ್ನ ಸಂಘ ಪಂಡ ನಮ್ಮ ಕುಟುಂಬದ ಇಲ್ಲಿ ಇತ್ತನಂಚ ಉಂಡು ಸಂಘಟನೆ ಆವಡು ಮಾತೆರ್ಲ ಅವಳು ಒಟ್ಟು ಸೇರುಡು ಅವು ನಮ್ಮ ಉದ್ದೇಶ ವಾ ಕಾರ್ಯಕ್ರಮನೇ ನಡಪಡು ಐಕ್ ಮಾತೆರ್ಲ ಬರಡೊಂದು ಆರ್ಪಂಡೇರು ಬಂಟ್ವಾಳ ತಾಲೂಕು ಬಂಟೆರ್ನ ಸಂಘದ ಗುರುಕಾರ್ಯರು ಚಂದ್ರಹಾಸ್ ಶೆಟ್ಟಿ ಪ್ರಧಾನ ಕಾರ್ಯಂತರು ಜಗನ್ನಾಥ ಚೌಟ ಪಣವದ ಗುರುಕಾರ್ಯರು ಲೋಕೇಶ್ ಶೆಟ್ಟಿ ಕುಳ ಜತೆ ಕಾರ್ಯಂತರು ರಂಜನ್ ಕುಮಾರ್ ಪೊಂಚೂರಿನ ಸಮಿತಿ ಗುರುಕಾರ್ತಿ ರಮಯಸ್ ಭಂಡಾರಿ ಯುವ ವಿಭಾಗದ ಗುರುಕಾರ್ಯರು ನಿಶಾನ್ ಆಳ್ವ ಕಲೆ ಸಂಸ್ಕೃತಿ ವಿಭಾಗದ ಪ್ರಕಾಶ್ ಪಾಲ್ದೆ ತೊಂಡೆರು ಕಿಶೋರ್ ಭಂಡಾರಿ ಬಳ್ಳೂರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಒಂಜಿ ಆರ್ಥಿಕ ಸ್ಥಿತಿ ಎಡ್ಡೆ ಉಂಡ ಅವು ಬಂಟ್ವಾಳಾಡು ಪೋಯಿ ನಕ್ಲೆಡ್ದೆ ಎಡ್ಡೆ ಪುಣು ಊಲ್ ತುಂಡಲ ಎಂಗ್ಲು ಬೇತಕ್ಕೇನು ಅವಲ ಒಂಜಿ ಪಾತೆರ ಬಂದೇರಿ ಬೊಕ್ಕ ಈ ಪಂತ ಕಲ್ಚರ್ ಎಂಗ್ಲ ಒಂಜಿ ಬಾರಿ ಇಂಟ್ರೆಸ್ಟ್ ಗೇಮ್ ಎಂಗ್ಲ ಉದ್ಘಾಟನೆ ಟೈಮುಡು ನಮ್ಮ ಒಂಜಿ ಪಂತ ಇಂಟರ್ ಬಂಡ್ ಸಂಘ ಒಂಜಿ ಕಾಂಪಿಟೇಷನ್ ದಿತ್ತಾರೆ ಐಟ್ ಒಂಜಿ ಯಾನಪಗ ಪ್ರೆಸಿಡೆಂಟ್ ಸುರತ್ಕಲ್ ಬಂಡ್ ಸಂಘ ಆಪಿನ ಇಡೇಕ್ ಸುರತ್ಕಲ್ ಬಂಡ್ ಸಂಘ ಒಂಜಿ ಟೀಮ್ ಕನ್ನೋಡು ಬರೋಡು ಭಾಗವಹಿಸೋಡು ಬಂದ್ಬಿನ ಇತ್ತಂಡು ಆನ ನಿಖಲ್ನ ಸಾಗೋ ಡೆಡ್ಡೆ ಮಲ್ತದ್ದು ಒಂಜಿ ಮಸ್ತ್ ಜನ ಕನ್ನಡ ತುಳುಟ್ಬೋದು ಕನ್ನಡ ಕೊರೋಡು ಮಾಡ್ಬಿನ ಒಂಜಿ ಪಂದಿನ ಮಲ್ತದ್ದು ಪ್ರಾಕ್ಟೀಸ್ ಮಲ್ತ ಎಡ್ಡೆ ರೀತಿ ಮೂಡುದು ಬೈದಂಡು ಆಯ್ತು ಇನ್ನಮೂಲ ತಿಕ್ಕದಂಡು ನಿಖಲ್ನ ಅವನ ಭಾಗವಹಿಸಿ ಎಂಗ್ಲ ಏಪಲ್ ಅವಿನ ನೆನಪುತಂದುಲ್ಲ ಕುಡ್ಲ ಕ್ಷೇತ್ರದ ಓಟುಗೂ ಜೆಡಿಎಸ್ದ ಅಲ್ತಾಫ್ ಕುಂಪಲಕೊರ್ರ ನಾಮಪತ್ರನು ಕಾಂಗ್ರೆಸ್ ತಕ್ಲು ಬಲಾತ್ಕಾರರು ಪಿರ ದೆಪ್ಪಾದರೆಂದು ಜೆಡಿಎಸ್ ಪಕ್ಷ ದೂರ್ತುಂಡು ಅಂಡ ಒಂದು ಸುಳ್ಳೊಂದು ಕಾಂಗ್ರೆಸ್ ಪಕ್ಷ ಎದುರುತ್ತಲು ಬರ್ತುಂಡು ಜೆಡಿಎಸ್ ಜಿಲ್ಲಾ ಕಾರ್ಯ ಗುರುಕಾರ್ಯರು MB ಸದಾಶಿವ ಸುದ್ದಿಕೂಟಡು ಪಾತಿರ್ತು ದಕ್ಷಿಣ ಕನ್ನಡ ಜಿಲ್ಲೆಡು ಜೆಡಿಎಸ್ ಗಟ್ಟಿ ಮುಟ್ಟಡು ಬೊಲೆವೊಂದುಂಡು ಕುಡ್ಲ ಕ್ಷೇತ್ರಗೂ ಎಂಕ್ಲಿನ ಅಭ್ಯರ್ಥಿ ಅಲ್ತಾಫ್ ಕುಂಪಲ ನಾಮಪತ್ರ ಕೊರದಿತ್ತರು ಅಂಡ ಮನ್ನದಾನಿಯೇ ಅರಿನ ಪೋಡಿಪಾದ ರಟ್ಟಾದ ದಸ್ಕತ್ ದೆತ್ತೊಂದು ಓಟುದ ಅಧಿಕಾರಿನ ಎದುರು ಉಂತುದು ನಾಮಪತ್ರ ಬಲಾತ್ಕಾರಡು ಪಿರ ದೆಪ್ಪಾದರೆಂದು ಕಾಂಗ್ರೆಸ್ ಪಕ್ಷದ ಮಿತ್ ಏವ್ರ ತೋಚಾಯರು
ಛಾಯೆ ಮಾಡೋರು ಪ್ರಧಾನಿ ಆಗ್ಬೋದಾದರೆ ಈ ರೀತಿ ಬಡವರ ಮಧ್ಯೆ ಇರುವಂಥವ್ರು ಯಾಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಅಲ್ತಾಫ್ ಕುಂಪಳ ಅವರನ್ನು, ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಸಜ್ಜನ, ಭಾಳ ಹೆಮ್ಮೆಯಿಂದ ಅವರನ್ನು ಪರಿಚಯಿಸಲಿಕ್ಕೆ ಬಯಸ್ತೇನೆ. ಇವರನ್ನು ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೆವು. ಅವರ ಅಭ್ಯರ್ಥಿತನ ಯಾವಾಗ ಘೋಷಣೆ ಆಯಿತು, 20ನೇ ತಾರೀಕಿನಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ವಿ. ಆ ನಾಮಪತ್ರ ಸಲ್ಲಿಸಿದ ದಿನ ಶುಕ್ರವಾರ ದಿನ, ಪವಿತ್ರವಾದ ದಿನ, ಮರುದಿನ ಅವರ ಹಬ್ಬ ಅಲ್ಲ ಸರ್? ಗುರುವಾರ ಸಲ್ಲಿಸಿದ್ದು. ಶುಕ್ರವಾರ ದಿನ ಅವರಿಗೆ ನಾಮಪತ್ರ ಸಲ್ಲಿಸಿದ ಮರುದಿನ ಪ್ರಾರ್ಥನೆಗೆ ಹೋಗಬೇಕಾಗಿತ್ತು. ಪ್ರಾರ್ಥನೆಗೆ ಹೋದರು, ಪ್ರಾರ್ಥನೆ ಮಾಡಿದರು. ಎಲ್ಲರ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಅವರು ಹೊರಗೆ ಬರಬೇಕಾದ್ರೆ ಅವರನ್ನು ಅಲ್ಲಿಂದ ಬೇರೆಯವರು ಈ ಜಿಲ್ಲೆಯಲ್ಲಿ ಇದುವರೆಗೆ ಆಗದಂಥ ರೀತಿಯಲ್ಲಿ ಅವರನ್ನು ಕರೆದೊಯ್ದರು, ಸಹಿ ಹಾಕಿಸ್ಕೊಂಡ್ರು, ಕರ್ಕೊಂಡು ಬಂದು ಚುನಾವಣಾಧಿಕಾರಿ ಮುಂದೆ ನಿಲ್ಲಿಸಿದರು. ಅವರ ಹಿನ್ನೆಲೆಯಲ್ಲಿ ನಿಂತರು, ಇವರಿಂದ ಅದನ್ನು ಕೊಡಿಸಿದರು. ಉತ್ತರ ಭಾರತದಲ್ಲಿ, ಅದು ಉತ್ತರ ಪ್ರದೇಶ, ಬಿಹಾರದಲ್ಲಿ ನಡೆದಂಥ ಘಟನೆ ಈ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆಯಾಗಿ ಪ್ರಪ್ರಥಮ ಬಾರಿಗೆ ಆಯಿತು ಅನ್ನುವ ವಿಷಯದಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೆ. ಅದಾದ ನಂತರ ಅವ್ರಿಗೆ ಯಾವ ಆಮಿಷವನ್ನು ಒಡ್ಡಿರಲಿಲ್ಲ, ಯಾವುದೇ ಆಮಿಷಕ್ಕೆ ಅವರು ಬಲಿಯಾದವರಲ್ಲ. ಒಬ್ಬ ಪ್ರಾಮಾಣಿಕ ಸಜ್ಜನ, 5 ಹೊತ್ತು ಪ್ರಾರ್ಥನೆ ಮಾಡುವಂಥ, ಆ ಧರ್ಮದಲ್ಲಿ ನಂಬಿಕೆ ಇರುವಂಥ ನಿಷ್ಠಾವಂತ ಅಂಥ ವ್ಯಕ್ತಿ ಈ ರೀತಿಯ ಒಂದು ಭಯಕ್ಕೆ ಒಳಗಾಗಿ ತಲ್ಲಣಗೊಂಡು ಸಂಸಾರಕ್ಕೆ ಆದಂಥ ಹೆದರಿಕೆ ಬೆದರಿಕೆಗಳಿಂದ ಅವರು ಹಿಂದೆ ಸರಿಬೇಕಾದಂಥ ಒತ್ತಡ ಅವರಿಗೆ ನಿರ್ಮಾಣ ಆದದ್ದರಿಂದ ಅವರು ನಾಮಪತ್ರದ ಹಿಂತೆಗೆಯುವುದನ್ನು ಕೊಟ್ಟರು. ಇಂಥ ಒಂದು ಘಟನೆಯನ್ನು ನಾವು ಅತ್ಯಂತ ಕಠೋರ ಶಬ್ದದಲ್ಲಿ ಖಂಡಿಸ್ತೇವೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಎದುರಿಸಲು ಶಕ್ತಿ ಇಲ್ಲದಂಥವರು ಈ ಜಿಲ್ಲೆಗೆ ಎಂಥ ನಾಯಕತ್ವ ಕೊಡ್ತಾರೆ ಅನ್ನೋದನ್ನು ನಾವು ಪ್ರಶ್ನಿಸಲಿಕ್ಕೆ ಬಯಸ್ತೇವೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾಜಿಕ ಕಾರ್ಯಕರ್ತ, ಬಡವರ ಮಧ್ಯೆ ಓಡಾಡುವಂಥ, ಬರಿಗಾಲಲ್ಲಿ ಓಡಾಡುವಂಥ ವ್ಯಕ್ತಿಯನ್ನೇ ಎದುರಿಸಲಾಗದಂಥವರು ಈ ಜಿಲ್ಲೆಗೆ ಯಾವ ನಾಯಕತ್ವವನ್ನು ಕೊಡ್ತಾರೆ, ಯಾವ ಕಾರ್ಯಕ್ರಮ ತರ್ತಾರೆ, ಯಾವ ರೀತಿಯಲ್ಲಿ ಬಡವರ ಪರವಾಗಿ ನಿಲ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಅಲ್ತಾಫ್ ಕುಂಪಲ ಪಾತಿರ್ದು ಕಾಂಗ್ರೆಸ್ ಪಕ್ಷದ ಕೆಲವರು ಏನನ್ನು ಒತ್ತಾಯಡು ಲೆತೊಂದು ಪೋತು ಧಮಕಿ ಪಾಡ್ದು ನಾಮಪತ್ರ ದೆಪ್ಪಾದಿರು. ಈ ಬಕೆಟ್ ತಾನು ದೂರು ಕೊಡ್ತೆಂದು ಬಂಡೆರು. ದೇವೇಗೌಡರವರು ಮತ್ತು ಕುಮಾರಸ್ವಾಮಿ ಅವರು, ರಾಜ್ಯ ಸಮಿತಿ ಸದಸ್ಯ ಫಾರೂಕ್ ಸರ್, ನಮಗೆ ಬಡ ಕುಟುಂಬದ ನನಗೆ ಚುನಾವಣೆ ಅಭ್ಯರ್ಥಿಯಾಗಿ ನಿಲ್ಲಿಸಲು ಅವಕಾಶ ಕೊಟ್ಟರು. ಆವಾಗ ನಾಮಪತ್ರ ಸಲ್ಲಿಸಿ ರಾತ್ರಿ ನಾನು ಮನೆಗೆ ಬರಲಿಲ್ಲ. ಅವತ್ತು 1 ಗಂಟೆಗೆ ಮತ್ತು 2 ಗಂಟೆಗೆ ಮನೆ ಬಾಗಿಲು ಬಂದು ಬಡಿದು ಅಲ್ತಾಫ್ ಇದ್ದಾನ ಅಂತ ಕೇಳಿ ಹೆದರಿಕೆ ಕೊಟ್ಟರು. ತಾಯಿ ಮತ್ತು ಪತ್ನಿ ಮಕ್ಕಳು ಹೆದರಿದ್ದರು. ಮತ್ತು ನನ್ನ ವಾಟ್ಸಪ್ ಓಪನ್ ಮಾಡುವಾಗ ತುಂಬ ಮೆಸೇಜ್ ಉಂಟು, ತುಂಬ ನನಗೆ ಹೆದರಿಕೆ ಆಗುವಂಥ ಮೆಸೇಜ್ ಎಲ್ಲ ಇದೆ, ಮತ್ತು ಕಾಲ್ ತುಂಬ ಅವರದಿದೆ. ಮತ್ತು ಅವತ್ತೇ ಶುಕ್ರವಾರ ನಮಾಜ್ ಮಾಡಿ ಬರುವಾಗ ನನಗೆ ಇಬ್ಬರು ಬಂದು ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ನಾಮಪತ್ರ ಹಿಂಪಡೆಯುವಂತೆ ಒತ್ತಾಯಿಸಿದರು. ಮುಸ್ತಫಾ ಮತ್ತು ಉಸ್ಮಾನ್ ಅವರು ಕಾಂಗ್ರೆಸ್ ಕಾರ್ಯಕರ್ತರು. ಇಲ್ಲ, ಅವರೇ ವಾಯ್ಸ್ ನಿರಂತರ ಕಾಲ್ ಇತ್ತು. ನಾನು ವಾಟ್ಸಪ್ ಮೊಬೈಲ್ ಸೈಲೆಂಟ್ ಇತ್ತು, ತುಂಬ ಕಾಲ್ ಇದೆ. ಮತ್ತು ವಾಟ್ಸಪ್ ಮಾಡುವಾಗ ವಾಟ್ಸಪ್ಪಲ್ಲಿ ನನಗೆ ಬೆದರಿಕೆವೆಲ್ಲ ಆಗುವಂತಹ ಮಾತೆಲ್ಲ ಅವರದ್ದಿದೆ. ಅದರಿಂದ ನಾನು ಮನನೊಂದು ತುಂಬ ಕ್ಷೀಣಿಸಿದೆ ನನಗೆ. ಯಾಕೆಂದರೆ ಮಾತು ಕೂಡ ಬರುವುದಿಲ್ಲ. ನಾವು ಯಾಕೆಂದರೆ ಆರ್ಥಿಕ ಇಲ್ಲದವ, ಕಡುಬಡತನಲ್ಲಿ ಜೀವಿಸುವ, ಸ್ವತಃ ಮನೆ ಕೂಡ ಇಲ್ಲ, ಒಂದು ಇಂಚು ಭೂಮಿ ಕೂಡ ಇಲ್ಲದವ. ಈ ಮಾತಿಗೆಲ್ಲ ನನಗೆ ಗಟ್ಟಿನಲ್ಲಿ ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಅವರು ಕರ್ಕೊಂಡು ಹೋಗಿ ನಾನು ಹಿಂಪಡೆಯುವಂತೆ ಮಾಡಿ ಸೈನ್ ಹಾಕ್ಸಿದ್ರು ಅಷ್ಟೇ. ಇನ್ನು ನಾವು ಕಾನೂನು ಹೋರಾಟ ಮಾಡ್ತೇವೆ. ಅವಕಾಶ ಸಿಕ್ಕಿದ್ರೆ ಸ್ಪರ್ಧೆ ಮಾಡ್ತೇವೆ ನಾವು. ಈ ಬಗ್ಗೆ ಅಭಿಪ್ರಾಯ ತೆರಿಪಾದ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಸದಾಶಿವ ಉಳ್ಳಾಲ ಸುದ್ದಿ ಕೂಟುಡು ಪಾತಿರ್ತು. ಜೆಡಿಎಸ್ ನಾಯಕರು ಆರೋಪ ಮಲ್ತನೆಟ್ಟು ಸತ್ಯ ಇಚ್ಛೆ ಸುಳ್ಳು ಜೆಡಿಎಸ್ ಅಭ್ಯರ್ಥಿನ ಮಿತ್ತು ಎಂಕುಲು ಒತ್ತಡ ಪಾಡ್ತಿಜ ಅಲ್ತಾಫ್ ಏಪ್ರಿಲ್ 20ಕ್ಕೂ ಓಟು ಗುಂತುದು ಅರ್ಜಿ ಪಾಡ್ದು 21ಕ್ಕೆ ಪಿರದಿದ್ದರು. ಬಿಜೆಪಿ ಜೆಡಿಎಸ್ ಒಲ ಒಪ್ಪಂದ ಮಲ್ತೊಂದು ಇತ್ತ ಕಾಂಗ್ರೆಸ್ ಮಿತ್ತು ಆರೋಪ ಪಾಡೊಂದುಳ್ಳರಿಂದ ಪಂಡೆರು. ಜೆಡಿಎಸ್ ನಾಯಕರಿನ ಒತ್ತಡಕ್ಕೂ ಬಗ್ಗದ ಅಭ್ಯರ್ಥಿದು ಸುಳ್ಳು ಆರೋಪ ಮಲ್ಪಾದರೆಂದು ಸದಾಶಿವ ಉಳ್ಳಾಲ ಪಂಡೆರು. ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಯಾರು ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ಒತ್ತಡ ಮಾಡಲಿಲ್ಲ, ಯಾರು ಅವರನ್ನು ಅಪ್ರೋಚ್ ಆಗಲಿಲ್ಲ. ಸುಳ್ಳು ಆರೋಪಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಹಾಕಿದ್ದಾರೆ. ಅವರು ಚುನಾವಣೆಗೆ ಉಮೇದುವಾರಿಕೆ ಸಲ್ಲಿಸಿದ್ದು 20ನೇ ತಾರೀಕಿನಂದು.
ಯಾಕೆ ಉಮೇದುವಾರಿಕೆ ಸಲ್ಲಿಸಿದೆ ಅಂತ ಹೇಳಿದ್ರೆ 20ನೇ ತಾರೀಕಿದಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಮೊಯ್ದೀನ್ ಬಾವರವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕಿಲ್ಲ ಎಂಬ ಇದರಿಂದ ಜನತಾ ದಳದ ವತಿಯಿಂದ ಅವರು ಸ್ಪರ್ಧೆಗೆ ಅಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಸೊ ಇಲ್ಲಿ ನಮಗೆ ಉಳ್ಳಾಳದಲ್ಲಿ ಕೂಡ ಜನತಾ ದಳದ ಅಭ್ಯರ್ಥಿಯಾಗಿ ಶ್ರೀಯುತ ಅಲ್ತಾಫ್ ಕುಂಪಲ್ ರವರು ಅವತ್ತು ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಿದ್ರು ಕೂಡ ದಿನಾಂಕ 21ನೇ ತಾರೀಕು ಆ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಇವತ್ತು ನಾಮಪತ್ರ ವಾಪಸ್ ಪಡೆದು 2 ದಿವಸ ಆಯಿತು. 2 ದಿವಸದಲ್ಲಿ ಮಾತನಾಡಿದ ಜನತಾ ದಳದ ನಾಯಕರುಗಳು ಇವತ್ತು ಏಕಾಏಕಿ ಬಂದು ಅವರನ್ನು ಹಿಡಿದುಕೊಂಡು ಅದೇ ಅಲ್ತಾಫ್ ಅವರನ್ನು ಹಿಡಿದುಕೊಂಡು ಪತ್ರಿಕಾ ಹೇಳಿಕೆ ಕೊಡಿಸಿ ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಇದು ಸರಿಯಲ್ಲ. ಹೊಸ ಕಾರ್ಯಕರ್ತನಿಗೆ ಅಲ್ತಾಫ್ ಕುಂಪಲಕ್ಕೆ ಅವರು ಟಿಕೆಟ್ ನೀಡಿ ಅಲ್ಲಿ ಸ್ಪರ್ಧೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದೆ ಜನತಾ ದಳದ ಹಲವು ನಾಯಕರೊಳಗೆ ಅವರೊಳಗೆ ಪಕ್ಷದೊಳಗೆ ಭಿನ್ನಾಭಿಪ್ರಾಯ ಇದ್ದುಕೊಂಡು ಅವರ ಭಿನ್ನಾಭಿಪ್ರಾಯದಿಂದಾಗಿ ಅವರು ರಾಜೀನಾಮೆ ಹಿಂದೆ ಹೊರತು ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಒತ್ತಡ ಆಗಲಿ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಕೂಡ ಅವರನ್ನ ಒತ್ತಡ ಹಾಕಲಿಲ್ಲ. ಈ ಕಚ್ಚಾಟದಿಂದ ಅವರಿಗೆ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಹೊರತು ಯಾವುದೇ ಬೆದರಿಕೆ ಅಥವಾ ಕಾಂಗ್ರೆಸ್ ಪಕ್ಷದ ಒತ್ತಡಕ್ಕೆ ಮನಿದಲ್ಲ ಅಂತ ನಾವು ಹೇಳಿಕೆ ಇಚ್ಛೆ ಪಡ್ತಿದ್ದೇವೆ. ಉಳ್ಳಾಲದ ದರ್ಗಾಗು ಪೋದು ಕಡಲ್ದ ಬರಿಟು ಜೋಕ್ಲಿಡ ನೀರಿಡು ಗುಬ್ಬುನಗ ಕಡಲ್ದ ಸೆರೆ ಹಾಕದು ಗಂಜಿಮಠ ಮನೆಯಲ್ದ ಖಾಲಿದ ಪನ್ಪುನಾರು ಜೂವ ಕಳೆವನ್ನ ಬೇಜಾರದ ಸಂಗತಿ ನಡೆತದೆ. ಉಳ್ಳಾಲದ ದರ್ಗಾಗು ಪೋದು ಕಡಲ್ದ ಬರಿಟು ಜೋಕ್ಲಿಡ ನೀರಿಡು ಗುಬ್ಬುನಗ ಕಡಲ್ದ ಸೆರೆ ಹಾಕದು ಖಾಲಿದ ಪನ್ಪುನಾರು ಜೂವ ಕಳೆವನ್ನ ಬೇಜಾರದ ಸಂಗತಿ ನಡೆತದೆ. ಗಂಜಿಮಠ ಮನೆಯಲ್ದ 51 ವರ್ಷ ಪ್ರಾಯದ ಖಾಲಿದ್ ಬುಡಿದಿ ಮಗೆ ಬೊಕ್ಕ ಸಂಬಂಧದ ಜೋಕ್ಲೆನ ಒಟ್ಟುಗು ಉಳ್ಳಾಲ ದರ್ಗಕ್ಕೂ ಪೋದು 5 ಬೊಕ್ಕ ಉಳ್ಳಾಲ ಬೀಚಿಗೆ ಪೋತಿರು ಮಗನೊಟ್ಟುಗು ನೀರಿಡು ಗೊಬ್ಬುನಗ ಅಬ್ಬರದ ಕಡಲ ಸೆರೆ ಅರಿನ ಮಕ್ತು ಪಾಡ್ದು ಕಡಲಿಗೆ ಸೇರೋ ಒಂದುಂಡು ಜಾಗೆಡಿತ್ತಿನ ನೀಂದುನ ಬೆರ್ಸೆರು ಖಾಲಿದ್ರಿನ ಮಗನ ಬಚಾವ್ ಮಲ್ತದು ದೇರ್ಲಕಟ್ಟದ ಆಸ್ಪತ್ರೆಗೆ ಸೇರ್ಸದಿರು ಬಯ್ಯದ ಪೊರ್ತು ಖಾಲಿದ್ರಿನ ಪುನಃ ಕಡಲ್ದ ಬರಿಟ ದಿಕ್ಕದಡು ಪುನಃ ಪರೀಕ್ಷೆಗೆ ನಡೆಪಾದು ಕುಟುಂಬದಗಳಿಗೆ ಬುಡ್ತು ಕುರ್ತಿರು ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ನೀಂದು ನಕ್ಲೆಡು ಊರಿ ಜಬ್ಬಾರ್ ಪನ್ಪುನಾರು ಗುರ್ತು ದಕ್ಲೆನ ಕೈಟ್ ಅರಿನ ಪರ್ಸ್ ವಾಚಿ ಮಾತ ಕೊರ್ತಿತ್ತಿರು ಅರೆನಂಚಿನೆ ಬಾಕಿದ ಕುಲಕೊರ್ನಗ ಕೈಟ್ ಸುತ್ತಲು ದಿಂಜಿದ್ದು ಜಬ್ಬಾರಿನ ಪರ್ಸ್ ತಿರ್ತು ಬುರ್ದು ಪೋತುಂಡುಗೆ ಐಟ್ ದಾಖಲೆಲು 80,000 ರೂಪಾಯಿ ಇತ್ತದು ಏರೆಗಾಂಡಲ ತಿಕ್ಕಂಡ ವಾಪಸ್ ಪಿರ ಕೊರಿಯರೆ ಸಾಮಾಜಿಕ ಜಾಲತಾಣಲೆಡು ಆರ್ಬಿನ್ನೈತೊಂದೆರು. ಕುಡ್ಲದ ಮುಳಿಬಿತ್ತಲದ ಶ್ರೀ ಗುರು ತಿಲಕನಾಥ ಸ್ವಾಮಿ ಕ್ಷೇತ್ರ ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನಡು ಹಿಂದೂ ಜಾಗರಣ ವೇದಿಕೆದ ನೆಲೆಟ್ಟು 5ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಬೊಕ್ಕ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಶನಿವಾರ ಅಟ್ಟನೆ ಆದಿತ್ತಂಡು. ಕುಡ್ಲದ ಮುಳಿಬಿತ್ತಲದ ಶ್ರೀ ಗುರು ತಿಲಕನಾಥ ಸ್ವಾಮಿ ಕ್ಷೇತ್ರ ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನಡು ಹಿಂದೂ ಜಾಗರಣ ವೇದಿಕೆದ ನೆಲೆಟ್ಟು 5ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಬೊಕ್ಕ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಶನಿವಾರ ಅಟ್ಟನೆ ಆದಿತ್ತಂಡು. ಹಿಂದೂ ಜಾಗರಣ ವೇದಿಕೆ ಮುಳಿಬಿತ್ತಲದ ಸಂಚಾಲಕರು ಎ ಕಿರಿಶೆಟ್ಟಿ ಸಭಾ ಲೇಸಡ್ ಸರ್ವೇರೆಲ್ಲ ಎದ್ಕೊಂಡರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಶ್ರೀ ಗುರು ತಿಲಕನಾಥ ಸ್ವಾಮಿ ಕ್ಷೇತ್ರ ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನ ಮುಳಿಬಿತ್ತಲದ ಆನುವಂಶಿಕ ಆಡಳಿತದಾರ ಉಮಾನತ ಕಾಪು ಗುರ್ಕಾರ್ಮೆ ವಹಿಸಿದ್ದು ಗುರ್ಕಾರ್ಮೆದ ಪಾತ್ರ ಪಂಡೆರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕುಡ್ಲ ವಿಭಾಗದ ಜತೆ ಕಾರ್ಯವಾಹ ಹರಿಕೃಷ್ಣ ದಿಕ್ಸೂಚಿ ಭಾಷಣ ಮಲ್ತಿರು. ವಕೀಲರು ಕಿಶೋರ್ ಕುಮಾರ್ ಹಿಂದೂ ಜಾಗರಣ ವೇದಿಕೆದ ಪೂಜಾ ಸಮಿತಿ ಗುರ್ಕಾರರು ಶ್ಯಾಮ್ ಸುಂದರ್ ಶೆಟ್ಟಿ ಪಾಲ್ದೆ ತೊಂಡೆರು. ದೇಶ ಬಲಿಷ್ಠವಾದ ಉಂತೋಡು ಉಂದಾಂಡ ನಮ್ಮಡ ಧರ್ಮದ ಚಿಂತನೆ ನಮ್ಮಡ ಉಪ್ಪೋಡು ಧರ್ಮ ಶ್ರದ್ಧೆ ಓಳುಂಡ ಅಲ್ಪ ಬದುಕಲ ಎಡ್ಡಾಂಡು ಒಟ್ಟು ಸಮಾಜಲ ಪೊರ್ಲಾಯರಿಗೆ ಸಾಧ್ಯತೆ ಉಂಡು. ಇನ್ನು ಆರಾಧನೆ ಮನ್ಪಿಂಚಿ ದೇವರನ್ನ ವೈದಿಕ ಪರಂಪರೆತ ಒಂಜಿ ಭಾಗನ ಲೆಕ್ಕಾಚಾರ ಗೆತ್ತೊಂಡು ಅಂಡಲ ಯಾರು ಭವ್ಯ ಭಾರತದ ಒಂಜಿ ಭಾಗ ಐತೋಲೆಡ್ ದೆಂಗದಿನ್ನು. ಇನ್ನು ತೂಲೆ ಅಲ್ಪಾಗಲು ಪೂಜೆ ಮನ್ಪಣ ಕಡೆ ಕೆಂಚಿನ ಪ್ರಾರ್ಥನೆ ಮನ್ಪಿರು ಉರಿ ಮಂತ್ರನ ಅಂಡಲ್ಲ ಸಾರ್ವತ್ರಿಕವಾದ ಪ್ರಾರ್ಥನೆ ಮಲ್ಪಿರು ಲೋಕಕ್ಕೆ ಒಳ್ಳೆಯದಾಗಲಿ ವಿಶ್ವಕ್ಕೆ ಒಳ್ಳೆಯದಾಗಲಿ ವಿಶ್ವ ಕಲ್ಯಾಣವಾಗಲಿ ಇನ್ಪಿನ ಮಲ್ಲ ಒಂಜಿ ಪಾತಿರೋನ ಅಲ್ಪ ಮನ್ಪೇರು ದೈನಿಕೆಂಡ ಆ ಪರಂಪರೆನೇ ಅಂಚ ನಮ ಯಾನೇ ಎಡ್ಡೆ ಅವಡುಂದತ್ತು ನಮ ಎಡ್ಡೆ ಅವಡಿನ ಮಲ್ಲ ಭಾವನೆ ಎತ್ತಿನಿಡ್ದವರ ಆ ವೈದಿಕ ಪರಂಪರೆಗೆ ಒಂಜಿ ಸ್ಥಾನಮಾನವನ್ನು ಕೊಡ್ತಾನಮ್ಮ. ನಾನು ಮೊದಲು ಅಂತ ಹೇಳುವಕ್ಕಿಂತ ಮೊದಲು ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಕ್ಕಬೇಕು ಅಂತ ಹೇಳುವ ಯೋಚನೆ ಅಂದ್ಕೊಂಡು, ಅಂದರೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಬಡಿಸಬೇಕಾದ್ರೆ ಆಕೆ ಮೊದಲು ಊಟ ಮಾಡೋದಿಲ್ಲ. ಎಲ್ಲ ಮಕ್ಕಳಿಗೆ ಬಡಿಸಿದ ನಂತರ ಮನೆಯವರೆಲ್ಲರೂ ಊಟ ಮಾಡಿದ ನಂತರ ತಾಯಿ ಊಟ ಮಾಡೋದು ಮಗು ಸಹಜವಾಗಿ ನೋಡಿಕೊಂಡು ಕಲಿತಿತ್ತು. ತಂದೆ ದುಡ್ದು ಬರಬೇಕಾದ್ರೆ ತನಗೋಸ್ಕರ ಅಲ್ಲ ಅಂತ ಹೇಳುವುದನ್ನು ಇಟ್ಕೊಂಡು
ಮನೆಯವರೆಲ್ಲರಿಗೋಸ್ಕರ ದುಡಿಯುವುದು ಅಂತ ಹೇಳಿ ನೋಡೋದು ಮಗು ಸಹಜವಾಗಿ ಮನೆಯಲ್ಲಿ ನೋಡ್ತಿತ್ತು. ತಾನೊಬ್ಬನೇ ಅಲ್ಲ, ಸಮಾಜದ ಎಲ್ಲ ಜನರಿಗೆ ಕೊಡಬೇಕು, ಕೊಟ್ಟು ನಾನು ತಗೊಳ್ಬೇಕು ಅಂತ ಹೇಳುವಂಥ ನಂಬಿಕೆಯನ್ನು ಸಹಜವಾಗಿ ಮನೆಯಲ್ಲಿ ಕಳೀತಾ ಇದ್ರು. ಈ ರೀತಿಯಲ್ಲಿ ಮನೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾಜ ಕೇಂದ್ರಿತ ಜೀವನ ಮಾಡಲಿಕ್ಕೆ ಒಂದು ಸಂಸ್ಕಾರ ಕೊಡುವಂತಹ ಜಾಗೆ ಆಗಿತ್ತು. ಇದೋ ಶಿವವಾಹಿನಿಯಾಗುತ್ತೇನೆ, ಇದೋ ಶಿವವಾಹಿನಿಯಾಗುತ್ತೇನೆ. ಓಟು ಬಣ್ಣಗ ದೂರಣವು ಸಾಮಾನ್ಯವಾದ ಇತ್ತನವೇ ಐಕಮಾತ ನರ್ಗುನ ಗತ್ತೇಜೆ ಕಾರ್ಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸುನಿಲ್ ಕುಮಾರ್ ಗೆದ್ದದು ನನೂರ ಶಾಸಕಿಯರಾಪನ ವಿಶ್ವಾಸ ಉಂಡೊಂದು ಉಡುಪಿ ಜಿಲ್ಲಾ ಪಂಚಾಯತ್ದ ದುಂಬುದ ಸದಸ್ಯರು ಅಭಿಪ್ರಾಯ ತುಂಬಿದ್ದರು. ಓಟು ಬಣ್ಣಗ ದೂರಣವು ಸಾಮಾನ್ಯವಾದ ಇತ್ತನವೇ ಐಕಮಾತ ನರ್ಗುನ ಗತ್ತೇಜೆ ಕಾರ್ಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸುನಿಲ್ ಕುಮಾರ್ ಗೆದ್ದದು ನನೂರ ಶಾಸಕಿಯರಾಪನ ವಿಶ್ವಾಸ ಉಂಡೊಂದು ಉಡುಪಿ ಜಿಲ್ಲಾ ಪಂಚಾಯತ್ದ ದುಂಬದ ಸದಸ್ಯರು ಸುದ್ದಿಗೋಷ್ಠಿ ಪಾತಿರದು ಅಭಿಪ್ರಾಯ ದುಂಬುತ್ತಿದ್ದರು. ಸುನಿಲ್ ಕುಮಾರ್ ಶಾಸಕರಾದ ಕ್ಷೇತ್ರಗೂ ಬೊಡಾಯಿನ ಮೂಲ ಸೌಕರ್ಯ ಒದಗಾದಿರು ಅಂಚನೆ ನೆನದ ಓಟುಡುದು ಬುಕ್ಕಲ ಕಾರ್ಲ ಕ್ಷೇತ್ರನು ಅಭಿವೃದ್ಧಿ ಮಲ್ಪಡು ಮಾತ ವರ್ಗದ ಜನಕ್ಲೇನು ಸರ್ಕಾರದ ಯೋಜನೆಯನ್ನು ಮುಟ್ಟಾವಡು ದೇಶಡು ಈ ಕ್ಷೇತ್ರ ಗುರುತು ಮಲ್ತೊನ್ನಂಚ ಆವಡೊಂದು ಬಯಕುವ ಅಂದು ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರು ಪಂಡೇರು. ಸರ್ಕಾರದ ಯೋಜನೆ ಬಿಟ್ಟು ವೈಯಕ್ತಿಕವಾಗಿ ಕಾರ್ಕಳಕ್ಕೆ ಏನೇನು ಬೇಕು ಅದನ್ನು ಮಾಡುವ ಕೆಲಸವನ್ನು 5 ವರ್ಷ ನಿರಂತರವಾಗಿ ಅವರು ಜನರೊಟ್ಟಿಗೆ ಇದ್ದು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ. ನಮಗೆ ಪ್ರಮುಖವಾಗಿ ಹಿಂದುತ್ವದ ವಿಚಾರ ಬಂದಾಗ ಯಾವುದೇ ರೀತಿಯಲ್ಲಿ ರಾಜಿ ಮಾಡಿಕೊಳ್ಳದೆ ನಮ್ಮ ಕಾರ್ಯಕರ್ತರಿಗಾಗಬಹುದು, ಹಿಂದೂ ಸಮಾಜಕ್ಕಾಗಿರ್ಬೋದು, ಎಲ್ಲಿ ನೋವಾದರೂ ಅದಕ್ಕೆ ಸ್ಪಂದಿಸುವ ಕೆಲಸ ಅವರ ಮುಖಾಂತರವಾಗಿ ನಾವು ಕೂಡ ಆಗ್ಬೋದು, ನಮ್ಮ ತಂಡ ಮಾಡಿದೆ. ಅದು ನಮಗೆ ಹೆಮ್ಮೆ ಇದೆ. ಆ ಹೆಸರನ್ನು ಹೇಳಿಕೊಂಡು ಮತ್ತು ಅಭಿವೃದ್ಧಿ ವಿಚಾರ ನಮಗೆ ಮಾತಾಡಲಿಕ್ಕಿಲ್ಲ. ನಮ್ಗೆ ಗೊತ್ತಿರ್ಬೋದು, ಕಳೆದ ಚುನಾವಣೆ ಬಂದಾಗ ಎಲ್ಲ ಕಡೆ ರೋಡ್ ಆಗಿಲ್ಲ, ನೀರಿಲ್ಲ ಅಂತ ಮತದಾನದ ಬಹಿಷ್ಕಾರದ ಕೂಗಿತ್ತು. ಆದರೆ ಈ ಸಲ ಯಾವುದೇ ಆ ಥರದ ಕೂಗಿಲ್ಲ. ಯಾಕಂತ ಹೇಳಿದರೆ ಕಾರ್ಕಳದಲ್ಲಿ ಅಭಿವೃದ್ಧಿ ಬಹಳಷ್ಟು ಆಗಿದೆ. ಆ ಅಭಿವೃದ್ಧಿಯ ವಿಷಯವನ್ನು ಹಿಡ್ಕೊಂಡು ನಾವು ಈ ಸಲ ಚುನಾವಣೆಗೆ ಹೋಗ್ತೇವೆ. ಹಿಂದುತ್ವದ ವಿಚಾರದಲ್ಲಿ ನಾವು ಚುನಾವಣೆಗೆ ಹೋಗ್ತೇವೆ. ಖಂಡಿತವಾಗಿಯೂ ನಮ್ಮ ಏನು ನಿರೀಕ್ಷೆ ಇದೆ ಅಂತ ಹೇಳಿದರೆ, ನಿನ್ನೆ ನಾವು ಪ್ರಥಮ ಹಂತದ ಮತ ಪ್ರಚಾರ ಮಾಡುವಾಗ ಜನರಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನಾವು ಮನೆಗೆ ಬಂದಾಗ ಹೇಳ್ತಾರೆ, ಕೆಲಸ ಆಗಿದೆ, ನೀವು ಬರುವಂಥ ಅವಶ್ಯಕತೆ ಇಲ್ಲ, ನಾವು ಖಂಡಿತವಾಗಿಯೂ ನಿಮಗೆ ಸಹಕಾರ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಆದರೂ ಕೂಡ ಎಲ್ಲಿಯೂ ಅಪಪ್ರಚಾರಕ್ಕೆ ನಾವು ಆಸ್ಪದ ಮಾಡಿಕೊಳ್ಳದೆ ನಾವು ಜಿಲ್ಲಾ ಪಂಚಾಯತ್ ತಂಡ ಇರ್ಬೋದು, ನಮ್ಮ ಪಂಚಾಯತ್ ಅಧ್ಯಕ್ಷರಿರ್ಬೋದು, ನಮ್ಮ ಪಕ್ಷದ ಪ್ರಮುಖರು ಇರ್ಬೋದು, ಪಂಚಾಯತ್ ಸದಸ್ಯರಾಗಿರ್ಬೋದು, ಆ ವಾರ್ಡಲ್ಲಿ ಕಳೆದ ಸಲಕ್ಕಿಂತ ಜಾಸ್ತಿ ಲೀಡಲ್ಲಿ ಈ ಸಲ ಸುನೀಲ್ ಕುಮಾರನ್ನು ಗೆಲ್ಲಿಸಬೇಕು. ಯಾಕಂತ ಹೇಳಿದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಕಳದಲ್ಲಿ ಆಗಲಿಕ್ಕಿದೆ. ಪ್ರಮುಖವಾಗಿ ಏನಂತ ಹೇಳಿದರೆ ನಮಗೆ ಉದ್ಯೋಗದ ಸೃಷ್ಟಿ ಕಾರ್ಕಳದಲ್ಲಿ ಮುಂದೆ ಬರುವ ದಿನದಲ್ಲಿ ಏನು ಉದ್ಯೋಗದ ಸೃಷ್ಟಿ ಆಗಬೇಕು, ಆ ಸೃಷ್ಟಿಯ ಕಡೆ ಸಚಿವರ ಕೆಲಸ ಆಗ್ತಿದೆ. ಅದಕ್ಕಾಗಿ ನಾವು ಸಚಿವರನ್ನು ಇನ್ನೊಮ್ಮೆ ಗೆಲ್ಲಿಸುವ ಕೆಲಸವನ್ನು ಮಾಡ್ತೇವೆ. ಸಚಿವರಾಗಿ ಮತ್ತು ಶಾಸಕರಾಗಿ ಅವರು ಮಾಡಿದಂತಹ ಕಾರ್ಯಗಳು ಅಭಿವೃದ್ಧಿ ಅಂತ ಹೇಳಿದರೆ ಖಾಲಿ ಅದು ಎಲ್ಲ ಶಾಸಕರು ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಎಲ್ಲ ಜನರಿಗೆ, ಎಲ್ಲ ವರ್ಗದ ಜನರಿಗೆ ತಲುಪುವಂತಹ ಒಂದು ಕಾಮಗಾರಿಗಳು, ಯೋಜನೆಗಳು, ಇಲಾಖೆ ಬೇರೆ ಬೇರೆ ಇಲಾಖೆಗಳಿಂದ ಅದರ ಬೆನ್ನು ಹಿಡಿದು ತಂದಂತಹ ಇಲ್ಲಿಯ ಆಲೋಚನೆಗಳು, ಇದೆಲ್ಲವನ್ನು ಗಮನಿಸಿದರೆ ನಮಗೆ ಬಹಳ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಶಾಸಕನಾಗಿ, ಸಚಿವನಾಗಿ ಬಹಳಷ್ಟು ನ್ಯಾಯವನ್ನು ಒದಗಿಸಿದಂತಹ ಶಾಸಕರು ನಮ್ಮ ಎದುರಿಗೆ ಇದ್ದಾರೆ. ಮೂಡುಶೆಡ್ಡೆ ಆದಿಕ್ಷೇತ್ರ ಜಾರ ಶ್ರೀ ಜಾರಂದಯ್ಯ ದೈವಸ್ಥಾನದ ಕೈತಲೆ ಶನಿವಾರ ರಾತ್ರಿ ಶೆಡ್ಡೆ ಜಾರಬೊಕ್ಕ ಊರ ಪತ್ತು ಸಂಸ್ಥೆರ್ 41ನೇ ವರ್ಷದ ಕಟೀಲು ಮೇಳದ ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಟ್ಟನೆ ಮಲ್ತದಿತ್ತಿರು. ಏ ಪೊರ್ತೂರು ಜಾರ ಆದಿ ಜಾರಂದಯ್ಯನ ಗಡಿಪತ್ತನಾರ್ ಪ್ರಕಾಶ್ ಜತ್ತಿ ಪೂಜಾರಿ ಸೇರಿದಂಚ 4 ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಮೂಡುಶೆಡ್ಡೆ ಆದಿಕ್ಷೇತ್ರ ಜಾರ ಶ್ರೀ ಜಾರಂದಯ್ಯ ದೈವಸ್ಥಾನದ ಕೈತಲು ಶನಿವಾರ ರಾತ್ರಿ ಶೆಡ್ಡೆ ಜಾರಬೊಕ್ಕ ಊರ ಪತ್ತ ಸಂಸ್ಥೆರು 41ನೇ ವರ್ಷದ ಕಟೀಲು ಮೇಳದ ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಟ್ಟನೆ ಮಲ್ತದಿತ್ತಿರು. ಚೌಕಿ ಪೂಜೆ, ಸಾರ್ವಜನಿಕ ನುಪ್ಪು ಪ್ರಸಾದ ಸೇವೆಯಾದ
ಆಟ ಶುರುವಾಂಡ್ ಆಟದ ರಂಗಸ್ಥಳಟು ಸಾಧಕಿಯರು ಸಮ್ಮನದ ಮರ್ಯಾದೆ ಲೇಸ್ ಅಟ್ಟನೆ ಮಲ್ತದಿತ್ತಿರು ಕಟೀಲು ಮೇಳದ ಸೇವೆ ಆಟ ಗೊಬ್ಬವನ ಸಂಘದ ಮಾರ್ಗದರ್ಶಕಿಯರು ಸಮಾಜ ಸೇವಕಿಯರು ಬೊಕ್ಕ ಜಾರ ಆದಿಕ್ಷೇತ್ರ ಜಾರಂದಾಯ ದೈಫದ ಗಡಿ ಪತ್ತನಾರು ಪ್ರಕಾಶ್ ಜತ್ತಿ ಪೂಜಾರಿಯರಿಗೆ ಬೆನ್ನಿರು ಬೊಕ್ಕ ಸಂಘದ ಪದಾಧಿಕಾರಿಗಳು ಇತ್ತದು ಸಮ್ಮನದ ಮರ್ಯಾದೆ ಮಲ್ತೆರು ಯಕ್ಷಗಾನ ಬಯಲಾಟ ಸಂಘದ ಈರ್ವೇರು ಹಿರಿಯ ಸದಸ್ಯರು ಗುರುವಪ್ಪ ಪೂಜಾರಿ ಬೊಕ್ಕ ಗೋಪಾಲಕೃಷ್ಣ ಪೂಜಾರಿ ಮೊಕಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು ಅಂಚನೆ ಕಟೀಲು ಮೇಳದ ಈರ್ವೇರು ಕಲಾವಿದರಾಯಿನ ದಿನಕರ ಗೋಖಲೆ ಬೊಕ್ಕ ಶ್ರೀಧರ ಪೂಜಾರಿ ಪಾಂಬಜೆ ಮೊಕಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು ಶೆಡ್ಡೆ ಜಾರ ಬೊಕ್ಕ ಊರ ಪತ್ತ ಸಂಸ್ಥೆರನ ಬಯಲಾಟ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತರು ತುಂಬಿದ ಬಂಟೆರ್ನ ಭವನಡು ನಡತಿನ ಬಂಟ್ವಾಳ ತಾಲೂಕು ಬಂಟೆರ್ನ ಸಂಘದ 18ನೇ ವರ್ಷದ ಲೇಸಿಡು ಪೆರುವಾಯಿ ನಾರಾಯಣ ಶೆಟ್ಟಿ ಚಂದ್ರಹಾಸ್ ಆಳ್ವ ಚೇಳ್ಯಡ್ಕ ಬೊಕ್ಕ ಮಾಲತಿ ಶೆಟ್ಟಿ ಮಾಣೂರು ಮೊಕಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು ಬಂಟ್ವಾಳ ತಾಲೂಕು ಬಂಟೆರ್ನ ಸಂಘ ಒಳವೂರು ತುಂಬಿದ 18ನೇ ವರ್ಷದ ಆಚರಣೆ ಐತಾರ ತುಂಬಿದ ಬಂಟೆರ್ನ ಭವನಡು ಇಡೀ ದಿನ ನಡತಂಡು ಮಧ್ಯಾಹ್ನ ನಡತನ ಸಭಾ ಲೇಸಿಡು ಸಂಘದ ಗುರ್ಕಾರಿರು ಚಂದ್ರಹಾಸ್ ಶೆಟ್ಟಿ ರಂಗೋಲಿ ಎತ್ಕೊಂದು ಸುರೂತ ಪಾತೆರ ಪಂಡದು ರೆಡ್ ಸರತ ಐನೆಟ್ಟು ಬಂಟ್ವಾಳ ತಾಲೂಕು ಬಂಟೆರ್ನ ಸಂಘ ತಾಪನೆ ಆದು ಬುಳಿತ್ ಬತ್ತನ ಬಗೆಟ್ ಮಾಹಿತಿ ಕೊರಿಯರು ಉದ್ಯಮಿ ಏರಿಯಾ ಬಾಲಕೃಷ್ಣ ಹೆಗಡೆ ಗುರ್ಕಾರ್ಮೆಡ್ ಜಾಗತಿಕ ಬಂಟೆರ್ನ ಸಂಘೋಲಿನ ಒಕ್ಕೂಟದ ಗುರ್ಕಾರಿರು ಐಕಳ ಹರಿಶೆಟ್ಟಿ ಸಭಾಲೇಸು ಉದಿಪನ ಮಲ್ತೆರು ಐಕಳ ಹರಿಶೆಟ್ಟಿ ಪಾತಿರ್ದು ಬಂಟ್ವಾಳ ಬಂಟೆರ್ನ ಸಂಘೋಡು ಇತ್ತನಾತು ಶಕ್ತಿ ಬೊಕ್ಕ ವಾ ಬಂಟೆರ್ನ ಸಂಘೋಡ್ಲ ಇಜ್ಜಿ ವರ್ಲ್ಡ್ ಬಂಟೆರ್ನ ಕಾರ್ಯಕ್ರಮ ಮಲ್ಪೊಡು ಯೂತ್ ವಿಂಗ್ ಪೊಂಚೋಲಿನ ಸಂಘ ನಮ್ಮ ಸಂಘದ ಶಕ್ತಿ ಆದುಂಡು ಅಕ್ಲಿಗೆ ಉಮೇದು ಕೊರುಂಡ ಸಂಘ ಬುಲೆ ಉಂಡು ಪಂಡಿರು ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಬೊಕ್ಕ ಇರಾ ಬಂಟೆರ್ನ ಸಂಘದ ಗುರ್ಕಾರಿರು ಚಂದ್ರಹಾಸ್ ರೈ ಬಾಲಾಜಿ ಬೈಲ್ರೆಗ್ ಸಮ್ಮನದ ಮರ್ಯಾದೆ ಮಲ್ತೆರು ಯಕ್ಷಗಾನ ರಂಗದ ಹಿರಿಯ ಕಲಾವಿದರು ಪೆರುವಾಯಿ ನಾರಾಯಣ ಶೆಟ್ಟಿ ಧಾರಾವಾಹಿ ನಿರ್ದೇಶಕರು ಚಂದ್ರಹಾಸ್ ಆಳ್ವ ಚೇಳ್ಯಡ್ಕ ಬೊಕ ಅಮೃತ ಪ್ರಕಾಶ ಪತ್ರಿಕೆ ಸಂಪಾದಕರು ಮಾಲತಿ ಶೆಟ್ಟಿ ಮಾಣೂರು ಮೊಕಲೆಗ್ ಸಮ್ಮನದ ಮರ್ಯಾದೆ ಮಲ್ತೆರು ಹುಬ್ಬಳ್ಳಿ ಬಂಟೆರ್ನ ಸಂಘದ ಗುರ್ಕಾರ್ಯರು ಸುಧಾಕರ ಶೆಟ್ಟಿ ಬಂಟ್ವಾಳ ತಾಲೂಕು ಬಂಟೆರ್ನ ಸಂಘದ ಒತ್ತು ಗುರ್ಕಾರ್ಯರು ಡಾ ಪ್ರಶಾಂತ್ ಮಾರ್ಲಾ ಕಾರ್ಯಂತಿರು ಜಗನ್ನಾಥ ಚೌಟ ಪೊಂಚೋಲಿನ ಸಮಿತಿ ಗುರ್ಕಾರದಿ ರಮಾ ಎಸ್ ಭಂಡಾರಿ ಯುವ ವಿಭಾಗದ ಗುರ್ಕಾರ್ಯರು ನಿಶಾನ್ ಆಳ್ವ ಕಲೆ ಸಂಸ್ಕೃತಿ ವಿಭಾಗದ ಪ್ರಕಾಶ್ ರಂಜನ್ ಕುಮಾರ್ ಶೆಟ್ಟಿ ಸೇರಿನಂಚ ಪದಾಧಿಕಾರಿಗಳು ಪಾಲ್ಗೊಂಡರು ಬಂಟ್ವಾಳ ಬಂಟರ ಸಂಘ ಬಣ್ಣ ಬಂಟರ ಭವನ ಬಣ್ಣ ಒಂದು ಐವೇಡು ಪೋನ ಒಂದು ಭಾರಿ ಮಲ್ಲ ನಮ್ಮ ಬಂಟೆರ್ನ ಶಕ್ತಿ ಉಂದು ಮೂಲಿತ್ತಿನಾತು ಡೋನರ್ಸ್ ನಗಲ ಫೋಟೋ ಏನಂದಾಜಿ ಓಲ್ ಬಂಟ್ ಸಂಘಡ್ಲಿ ಜಾನ್ ಮಾತ ಬಂಟ್ ಸಂಘಲು ಪೋತೆ ದೊಡ್ಡಗೆತ್ತು ಅಂಚೇನು ಬಿಡ್ತಿಜೇರು ಯಾಕಂದ್ರೆ ನಗಲು ಮತ್ತೆ ಒಟ್ಟು ಗುರು ಚಂದ್ರಸನ್ ನಗಲು ಫೋಟೋ ಪಾಡ್ದು ಹಾಕಲ್ಲ ನೆನಪು ಮಲ್ಪಲಕ್ಕ ಮಲ್ದೇರು ಚಂದ್ರಸನ್ನಡಿ ಅನ್ ಎದಾಲ ಪೋನಂದಲ್ಲಿ ನಮ್ಮ ವರ್ಲ್ಡ್ ಬಂಟ್ ಸಂಘದ ಒಂಜಿ ಕಾರ್ಯಕ್ರಮ ನಮ್ಮ ಮೂಲ ದಿವೋಡು ದೇ ಬಣ್ಣಗ ಬಂಟ್ವಾಳದ ಬಂಟೇರ್ನ ಅಥವಾ ಒಂಜಿ ಶಕ್ತಿ ಒಂಜಿ ಪೊರ್ಲುದ ಜನಕುಲು ಒಂಜಿ ಜವನೇರು ಒಂಜಿ ಗತ್ತು ಬಂಟೇರ್ನ ಪೂರ ಗತ್ತಿತ್ತಂಡ ಬಂಟ್ವಾಳ ಇಡೀ ಏರಿಯೋಡು ಭಾರಿ ಸಂತೋಷ ಆಪನ ಎಂಗಲಿಗೆ ತೂಪಿನನಿ ಒಂಜಿ ಪೊರ್ಲು ಮುಂಬೈಡ್ ಪೋಂಡ ತಂಡಲ ಎಂಕುಲು ಈ ತುಳುನಾಡಿಡ್ದು ಬೊಂಬೈ ಹೋದು ಅಗಲಗಲ ಬಿಸ್ನೆಸ್ ಮಲ್ತು ಬೊಂಬೈದ ಪೂರ ಬಂಟ್ ಸಂಘಲ ಭಾರಿ ಎಡ್ಡೆ ಕೆಲಸ ಮಲ್ತುಂಡು ಇತ್ತೈತೆ ನಮ್ಮ ಊರ್ದ ಬಂಟ್ ಸಂಘಲ ಭಾರಿ ಪೊರ್ಲುದ ಕೆಲಸ ಆವೊಂದುಂಡು ನಮ್ಮಡ ಒಗ್ಗಟ್ಟು ಆವೊಂದುಂಡು ನಮ್ಮಡ ಶಕ್ತಿ ಪ್ರದರ್ಶನ ಆವೊಂದುಂಡು ಮುಲ್ತ ತೂಪೆ ಯೂತ್ ವಿಂಗ್ ಒಂಜಿ ಭಾರಿ ಶೋಕುಂಡು ಮಹಿಳಾ ವಿಭಾಗ ಎಲ್ಲ ಯೂತ್ ವಿಂಗ್ ಎಲ್ಲ ಒವ್ವೇ ಬಂಟ್ ಸಂಘದ ಒಂದು ಶಕ್ತಿ ಅಕಲಿ ನಮ್ಮ ಐನತ್ ಪ್ರೋತ್ಸಾಹ ಕೊರ್ನುಂದಾಂಡ ಆ ಒಂಜಿ ಸಂಸ್ಥೆ ಎಡ್ಡೆ ರೀತಿ ಬುಲೆಪ್ನಿಗೆ ದಾಲ ಡೌಟ್ ಈಜಾಯ್ಕ ಇಡೀ ಶಿವಮೊಗ್ಗದು ಕಾಸರಗೋಡು ಮುಟ್ಟ ಇಲ್ಲು ದಾಂತಿನಾಗ ಮುಳಿತ ಇಲ್ಲು ದಾಂತಿನಾಗಲಿ ಮುಳಿತ ಇಲ್ಲದಾಗಲಿಗೆ ಒಂಜಿ ಪೊರ್ಲುದ ಕಿನ್ಯ ಒಂಜಿ 500 ಸ್ಕ್ವೇರ್ ಫೀಟ್ದ ಇಲ್ಲು ಅಂಚನೆ ಮೆಡಿಕಲ್ದಾಗಲಿ ಮೆಡಿಕಲ್ ಜೋಕಲಿಗೆ ಎಜುಕೇಷನ್ಗೆ ಮದ್ಮೆ ಆದ್ನ ಸುಮಾರು ಜೋಕಲಿಗೆ ಪ್ರತಿ ಏರ್ನಲ್ಲ ಒಂಜಿ ಅಪ್ಲಿಕೇಶನ್ ಇಂಗುಲು ಪಿರಕಡ ಪುಡುಜ ನಮ್ಮ ಸಮಾಜ ತಂದೆ ಬೇತ ಸಮಾಜದಾಗಲೆಲ್ಲ ನಮ್ಮ ಸಹಾಯ ಮಲ್ತೊಂದಿಲ್ಲ ಅದೇ ನಮ್ಮ ಬಂಟೇರು ಮಾತ ಸಮಾಜದಾಗಲಿನ ಪ್ರೀತಿ ಮಲ್ತೊಂದು ತಿನ್ನಕಲು ಅವು ಒಂಜಿ ದುಮ್ಮುಡಿಂಚಿ ನಮ್ಮಡ ಇತ್ತಂಡು ಅವು ನಿತ್ತೆಲ್ಲ ನಮ್ಮ ಮಲ್ತೊಂದಿಲ್ಲ ಕುಡ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ ಕಾಮತ್ ಮಲ್ಪಾಯಿನ ಅಭಿವೃದ್ಧಿ ಕಾರ್ಯಾಲಯನ ಬುಳೆಚ್ಚಿಳ ಬಗೆಟ್ ಕುಡ್ಲಡ್ ಸೋಮವಾರ ಅಭಿವೃದ್ಧಿ ಪಥ ಬೂಕು ಬಿಡುಗಡೆ ಅಂಡ್ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಬೂಕು ಬಿಡುಗಡೆ ಮಲ್ತಿರು ಕುಡ್ಲನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕಿಯರು ಬೊಕ್ಕ ಈ ಸರ್ತಿದ ಬಿಜೆಪಿ ಅಭ್ಯರ್ಥಿ ವೇದವ್ಯಾಸ ಕಾಮತ್ ಶಾಸಕರಾದ ಮಲ್ಪಾಯಿನ ಅಭಿವೃದ್ಧಿ ಕಾರ್ಯಾಲಯನ ಬುಳೆಚ್ಚಿಳ ಬೂಕು ಅಭಿವೃದ್ಧಿ ಪಥ ಅಚ್ಛಾದಿಸಿದೆ ಐರು ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಸೋಮವಾರ ಕುಡಿಯಾಲ್ಬೈಲ್ ಅಟಲ್ ಸೇವಾ ಕೇಂದ್ರದ ಬಿಜೆಪಿ ಕ್ಷೇತ್ರ ಓಟುದ ಆಫೀಸ್ ಬಿಡುಗಡೆ ಮಲ್ತಿರು ಬೂಕು ಬಿಡುಗಡೆ ಬೊಕ್ಕ ವೇದವ್ಯಾಸ ಕಾಮೆತ್ ಪಾತಿರ್ದು ಜನ ಇತ್ತ ಅಭಿವೃದ್ಧಿ ಬಯಕುವೆರು ಆರೋಗ್ಯ ಬರವು ಗೊಬ್ಬು ಕಂಕನಾಡಿ ಕದ್ರಾ ಹೈಟೆಕ್ ಮಾರ್ಕೆಟ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಇಂಚ ಕುಡ್ಲ ನಗರದ ಇಡೀ ಅಭಿವೃದ್ಧಿದ ಒಂಜಿ ಹೊಸ ಆಯಾಮ ಮಲ್ತುಕೊರ್ತನು ಸ್ಮಾರ್ಟ್ ಸಿಟಿ ಯೋಜನೆಡ್ ಮಾರ್ಗ ಅಭಿವೃದ್ಧಿ
ನಗರಾಭಿವೃದ್ಧಿ ಪ್ರಾಧಿಕಾರದ ಜೊತೆ ಸೇರಿಗಿಡು ಪಾರ್ಕ್ ಅಭಿವೃದ್ಧಿ ಬಂದರ್ ಬೊಕ್ಕ ಮೀನುಗಾರಿಕಾ ಇಲಾಖೆಯದ್ದು ಜಟ್ಟಿ ಕಟ್ಟುನ ರೆಡ್ ಕುದ್ರು ಅಭಿವೃದ್ಧಿ ಬೆಂಗರೆಡು ಒರ್ಮನೂದು ಜನಕ್ಕೂ ಹಕ್ಕುಪತ್ರ ಕೊರ್ನ ಇಂಚ ಹೆಚ್ಚಿನ ಮಾತ ಸದಸ್ಯಲಿನ ಪರಿಹಾರ ಮಲ್ತದೆ ಎಂದು ಪಂಡೇರು. ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರುಗಳು ನನ್ನ ಮೇಲೆ ವಿಶೇಷವಾದಂಥ ಒಂದು ಸ್ವಯಂ ಸೇವಕ, ಒಂದು ಕಾರ್ಯಕರ್ತ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವಕಾಶವನ್ನು ಕೊಟ್ಟು ಶಾಸಕನಾಗಿ ಸೇವೆ ಮಾಡುವಂಥ ಭಾಗ್ಯ ನನಗೆ ದೊರಕಿದ್ದು ಬಂತು. ನೀವು ಬದಲಾವಣೆಗಳನ್ನು ಕಾಣ್ತೀರಿ ಅಂತ ಹೇಳುವಂಥದ್ದು ವಿಶ್ವಾಸದಲ್ಲಿ ಹೇಳ್ತೇನೆ. ಜನರು ಕೊಟ್ಟಂಥ ಮತ ಏನಿದೆ ಆ ಮತಕ್ಕೆ ಪೂರಕವಾದಂಥ ಅಭಿವೃದ್ಧಿಯನ್ನು ಕಣ್ಣಿಗೆ ಕಾಣುವ ಹಾಗೆ ಈಗಲೇ ಕಾಣ್ತಾ ಇದೆ, ಇನ್ನಷ್ಟು ಹೆಚ್ಚಿನ ಕಾಣುವಂಥ ರೀತಿಯ ಬದಲಾವಣೆಯನ್ನು ಮಾಡಿ ತೋರಿಸುವಂಥ ಜವಾಬ್ದಾರಿ ನಂದು ಅಂತ ಹೇಳುವಂಥದ್ದು ಕೂಡ ನಾನು ಇವತ್ತು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಮುಂದಿನ 2-4 ವರ್ಷಗಳಲ್ಲಿ ಕುಡಿಯುವ ನೀರಿಗಾಗಿ ಹೊಸ ಯೋಜನೆಯನ್ನು ತರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಜಲಸಿರಿ ಯೋಜನೆಯನ್ನು ಮಂಗಳೂರಿಗೆ ಅನುಷ್ಠಾನ ಮಾಡಿಕೊಂಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ 25ಕ್ಕೂ ಹೆಚ್ಚಿನ ಕೆರೆ 10-15 ಕೈಗೆ ಎತ್ತಿಕೊಂಡಿದ್ದೇವೆ. ಮುಂದಿನ 6-8 ತಿಂಗಳೊಳಗಡೆ ಲೋಕಾರ್ಪಣೆ ಆಗುವಂಥ ಪರಿಸ್ಥಿತಿ ಇದೆ. ಅದು ಮಾತ್ರವಲ್ಲ, ನೂತನವಾದಂಥ ಹಲವು ಸರ್ಕಲ್ಗಳು, ಭಾಳ ದೊಡ್ಡ ರೀತಿಯಲ್ಲಿ ಇಲ್ಲಿರುವಂಥ ಕಲೆ ಹುಲಿವೇಷದ ಒಂದು ಸಂಕೇತವನ್ನು ತೋರಿಸುವಂಥ ಒಂದು ಸರ್ಕಲ್ ಬರಲಿಕ್ಕಿದೆ. ಶಿವಾಜಿಯ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿಕ್ಕಿದೆ. ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ ನೀರಾವರಿ ಇಲಾಖೆ ಹಣವನ್ನು ಮಂಗಳೂರು ನಗರಕ್ಕೆ ಅಥವಾ ಯಾವುದೇ ನಗರ ಭಾಗಕ್ಕೆ ಕೊಟ್ಟಂಥದ್ದು ಅದು ನಮ್ಮ ಸರ್ಕಾರದ ದೊಡ್ಡ ಅನುದಾನ ಅಂತೇಳಿ ಹೇಳಬೇಕು. ಆ 3 ಡಿಗ್ರಿ ಕಾಲೇಜಿಗೆ ನ್ಯಾಕ್ ಎ ಗ್ರೇಡ್ ಬಂದದ್ದು ಎಲ್ಲಿಯೂ ಇತಿಹಾಸ ಇಲ್ಲ. ಅದು ನನ್ನ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿಕ್ಕೆ ನಾನು ಭಾಳ ಸಂತೋಷದಲ್ಲಿ ಹೇಳ್ತೇನೆ. ಇಡೀ ವೆನ್ಲಾಕ್ನ ಒಳಗಡೆ ಇರುವಂಥ ವ್ಯವಸ್ಥೆಗೆ ಅಲ್ಲಿ ಕೂಡ ಕಾಂಕ್ರೀಟೀಕರಣ. ಅದು ಮಾತ್ರ ಅಲ್ಲ, ಅದೇ ರೀತಿ ಲೇಡಿ ಗೋಷನ್ಗೆ ಸರಿಸುಮಾರು 30 ಕೋಟಿ ರೂಪಾಯಿ ಬೇಕಂತ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅಮ್ಮ ತಾಯಿ ಮಗು ಆಸ್ಪತ್ರೆಗೆ ಉನ್ನತೀಕರಣ. ನಾನು ಮನೆಗೆ ಹೋದಾಗ ಜನರು ಹೇಳ್ತಾ ಇದ್ದಾರೆ, ಶಾಸಕರೇ ನಿಮ್ಗೆ ಓಟ್ ಕೊಡಲೇಬೇಕು, ನೀವು ಕೆಲಸ ಮಾಡಿ ತೋರಿಸಿದ್ದೀರಾ ಹೀಗೆ ಹೇಳ್ತಾರೆ. ಭಾಳ ಒಳ್ಳೆಯ ವಾತಾವರಣಗಳಿದೆ, ಅಭೂತಪೂರ್ವವಾಗಿ ಗೆಲ್ತೇವೆ. ಕುತ್ಯಾರು ಕೇಂದ್ರ ಅಬ್ಬೆಟ್ಟು ಗೊತ್ತು ಸಾಯಿನಾಥ ಶೆಟ್ಟಿ ಸಾರಥ್ಯುಡು ಕುತ್ಯಾರು ವಿದ್ಯಾದಾಯಿನಿ ಶಾಲೆ ಮೈದಾನಡು ನಡಪಾಯಿನ ನೇತ್ರದಾನ ಶಿಬಿರ ಪ್ರತಿಭಾ ಪುರಸ್ಕಾರ ಬುಕ್ಕ ಸಾಯ ಪಣವು ಪಟ್ಟಣ ಕಾರ್ಯಕ್ರಮದ ಲೆಕ್ಕುಡು ಪಪ್ಪನಾಡು ಮೇಳಡ್ದು ಭಂಡಾರ ಚಾವಡಿ ಪಂಪಿನ ಯಕ್ಷಗಾನ ಬಯಲಾಟ ನಡಪಾದಿತ್ತರು. ದೇವಸ್ಥಾನದಲ್ಲಿನ ಪುದರ್ಡು ಯಕ್ಷಗಾನ ಮೇಳ ಕಟ್ಟದು ಊರೂರು ತಿರ್ಗಾಟ ಮಲ್ತದ ಭಕ್ತರು ಬೊಕ್ಕ ಆಟದ ಅಭಿಮಾನಿಲಿನ ಸೇವೆ ಆಟ ನಡಪಾದು ಆಟದ ಮೇಳಲು ವಾಪಸ್ ದೇವಸ್ಥಾನ ಸೇರುಣ ಪುರ್ತ ಮುಟ್ಟ ಬರೊಂದುಂಡು. ಕಾರಣ 5 ತಿಂಗಳು ಆಟದ ಮೇಳಲು ಕಾಲಮಿತಿ ಆಟ ನಡಪ ಒಂದು ಬೈದ ನನ್ನ 1 ತಿಂಗಳದ ತಿರ್ಗಾಟ ನಡಪಾದ ಪತ್ತನಾಜಿಗ್ ಅಕೇರಿತ ಸೇವೆ ಆಟ ನಡಪೆರೆ ಉಂಡು. ಕುತ್ಯಾರು ಕೇಂದ್ರ ಅಬ್ಬೆಟ್ಟು ಗುತ್ತು ಸಾಯಿನಾಥ ಶೆಟ್ಟಿ ಸಾರಥ್ಯುಡು ಕುತ್ಯಾರು ವಿದ್ಯಾದಾಯಿನಿ ಶಾಲೆ ಮೈದಾನಡು ನಡಪಾಯಿನ ನೇತ್ರದಾನ ಶಿಬಿರ ಪ್ರತಿಭಾ ಪುರಸ್ಕಾರ ಬುಕ್ಕ ಸಾಯ ಪಣವು ಪಟ್ಟಣ ಕಾರ್ಯಕ್ರಮದ ಲೆಕ್ಕುಡು ಯಕ್ಷಗಾನ ಬಯಲಾಟ ಅಟ್ಟನೆ ಮಲ್ತದಿತ್ತಿರು. ಬಪ್ಪನಡು ಶ್ರೀ ದುರ್ಗಾಪರಮೇಶ್ವರಿ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಮೊಕಲು ರವಿಕುಮಾರ್ ಸುರತ್ಕಲ್ ಮುಡೈನ ಕುಳಾಯಿ ಮಾಧವ ಭಂಡಾರಿ ಪದ ಕಟ್ಟದ ಭಂಡಾರ ಚಾವಡಿ ಪನ್ಪುನ ಪ್ರಸಂಗನು ಕೊಪ್ಪುದು ತೋಜಾಯಿರು. ಊರ ಪರವೂರ ಆಟದ ಅಭಿಮಾನಿಲು ಬಪ್ಪನಡ ಸಿರಿ ದುರ್ಗೆನ ಭಕ್ತರು ಸಾಯಿ ರಿಕ್ರಿಯೇಷನ್ ಕ್ಲಬ್ ಕುತ್ಯಾರದ ಗುರುಕಾರ್ಯರು ಸಾಯಿನಾಥ ಶೆಟ್ಟಿ ಕೇಂಜ ಒಕ್ಕ ಕುಟುಂಬ ಸಂಸಾರದ ಕ್ಲಬ್ದ ಮಾತ ಸದಸ್ಯರು ಆಟ ತುಯ್ಯರು. ಮಹಿಷನ ಮದುವೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಮಹಿಷಾಸುರವರ್ಧಿನಿ ರಮ್ಯಕವರ್ಧಿನಿ ಶೈಲದುತೆ ಬಂದು ಚಿಕ್ಕಮಗಳೂರು ಜಿಲ್ಲೆದ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಬ್ರಹ್ಮ ಕುಂಭಾಭಿಷೇಕದ ಲೆಕ್ಕಡು ಐತಾರ 3ನೇ ದಿನದ ಧಾರ್ಮಿಕ ಸಭೆ ಅಟ್ಟನಾದಿತ್ತಲು. ಕರ್ನಾಟಕ ಬ್ಯಾಂಕ್ದ ದುಂಬುದ ಅಧಿಕಾರಿ ಮಹಾಬಲೇಶ್ವರ ಎಂಎಸ್ ಮಲ್ಲಬಿನೆರಾದ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆದ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಬ್ರಹ್ಮ ಕುಂಭಾಭಿಷೇಕದ ಲೆಕ್ಕಡು ಐತಾರ 3ನೇ ದಿನ ಧಾರ್ಮಿಕ ಸಭೆ ನಡೆತದೆ. ಹಂಪಿದ ಶ್ರೀ ವಿರೂಪಾಕ್ಷ ವಿದ್ಯಾರಣ್ಯ ಮಹಾಸಂಸ್ಥಾನದ ಶ್ರೀ ಮಹಾಜಗದ್ಗುರು ಶಂಕರಾಚಾರ್ಯ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮೀಜಿ ಧಾರ್ಮಿಕ ಸಭೆ ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಒಕ್ಕ ಸಿಇಒ ಆದ ಇಂಚಿಪ್ಪ ಸೇವೆ ಅಕೇರಿಯಾಯಿನ ಮಹಾಬಲೇಶ್ವರ ಎಂಎಸ್ ಮಲ್ಲಬಿನ್ನೆರಾದಿತ್ತದು ಪಾತಿರ್ದು
ಕ್ಷೇತ್ರಗಳ ಅರೆಗ್ಲ ಉಪ್ಪನ ಸಂಬಂಧ ಬೊಕ್ಕ ಸಾರತ ಒರ್ಮನುತ್ತ ಏಳ್ಪತ್ತ ಮೂಜೆಟ್ಟು ನಡತನ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದ ಬಗೆಟ್ ನೆಂಪು ಮಲ್ತೊಂಡೇರು. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯ ಶೃಂಗೇರಿದ ಮೀಮಾಂಸಾ ವಿಭಾಗ ಗುರುಕಾರ್ಯರು ಡಾ ಸುಬ್ರಹ್ಯ ಭಟ್ ಧಾರ್ಮಿಕ ಉಪನ್ಯಾಸ ಕೊರಿಯರು. ಹೊರನಾಡು ಕ್ಷೇತ್ರದ ಧರ್ಮಕರ್ತರು ಭೀಮೇಶ್ವರ ಜೋಶಿ ಗುರುಕಾರ್ಮೆ ವಹಿಸುತ್ತಿದ್ದರು. ವಿಸ್ತಾರ ನ್ಯೂಸ್ ಪ್ರಧಾನ ಸಂಪಾದಕರು ಹರಿಪ್ರಕಾಶ್ ಕೋಣೆಮನೆ, ಬಾಳೆಹೊಳಿ ತಾಲೂಕು ಪಂಚಾಯತ್ ಸದಸ್ಯರು ರಾಜೇಂದ್ರ ಹಿತ್ಲಮಕ್ಕಿ, ಕಳಸ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಕೆಎ ಶ್ರೇಣಿಕ್ ಜೈನ್, ಶ್ರೀ ಕ್ಷೇತ್ರ ದೇವಗಿರಿ ಜೈನ ಬಸದಿ ಗುರುಕಾರ್ಯರು ಸುಕುಮಾರ್ ಬಾಳೆಹೊಳೆ, ಬಿಜೆಪಿ ಕಳಸ ಗುರುಕಾರ್ಯರು ನಾಗಭೂಷಣ ಬಾಳೆಹೊಳೆ ಬೆನ್ನರಾದಿದ್ದರು. ಕ್ಷೇತ್ರಾಡಳಿತ ಮಂಡಳಿ ಸದಸ್ಯರು ರಾಜಲಕ್ಷ್ಮಿ ಬಿ ಜೋಶಿ ಇಪ್ಪತ್ತೊಂದಿದ್ದರು. ಸುಮಾರು 188 ವರ್ಷಗಳ ಕೆಳಗಡೆ 1835ರಲ್ಲಿ ಇಂಗ್ಲೆಂಡ್ನಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಭಾರತ ದೇಶಕ್ಕೆ. ಇಡೀ ಭಾರತವನ್ನು ಓಡಾಡಿ ತನ್ನ ದೇಶಕ್ಕೆ ಹೋಗಿ ಆ ದೇಶದ ರಾಜಧಾನಿಯಾದ ಲಂಡನ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಉಪನ್ಯಾಸ ಕೊಟ್ಟಿದ್ದಾನೆ. ಆಂಗ್ಲದಲ್ಲಿ ಇವತ್ತಿಗೂ ಅದು ಬ್ರಿಟಿಷ್ ಲೈಬ್ರರಿನಲ್ಲಿ ಸಿಗತ್ತೆ. ಅದು ಏನಂತ ಹೇಳಿದ್ದಾನೆ, ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ದಿ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ. I have not found a poor, a beggar or a thief. Such great high values I have seen in that country. The reason behind this is the spiritual and cultural heritage of that country. Unless and until we break the system, we cannot rule them. And the people of India should believe English is the highest language. ಅಂತ ಒಬ್ಬ ಕಳ್ಳನಾಗಲಿ, ಒಬ್ಬ ಭಿಕ್ಷುನಾಗಲಿ, ಒಬ್ಬ ಬಡವನಾಗಲಿ ನೋಡಿಲ್ಲ ಅಂತ ಹೇಳಿದ್ದಾನೆ. 1835ರಲ್ಲಿ ಬಂದಿದೆ. ಅಂದರೆ ಇವತ್ತಿಗೆ 188 ವರ್ಷ ಕೆಳಗಡೆ ಭಾರತ ದೇಶದಲ್ಲಿ ಒಬ್ಬ ಬಡವ ಇರಲಿಲ್ಲ, ಭಿಕ್ಷಕ ಇರಲಿಲ್ಲ, ಒಬ್ಬ ಕಳ್ಳ ಇರಲಿಲ್ಲ ಅಂತ ಅವನು ಹೇಳಿದ್ದಾನೆ. ಎಲ್ಲಿ? ಪಾರ್ಲಿಮೆಂಟ್ನಲ್ಲಿ, ಅಲ್ಲಿ ಹೇಳಿದ್ದು. ಇದಕ್ಕೆ ಕಾರಣ ಏನು? 3 ಮಾತೆಯರು. ಈ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಆಧ್ಯಾತ್ಮಿಕ ಶಕ್ತಿ ಕೊಡುವಂಥ ಶಕ್ತಿ 3 ಮಾತೆಯರಿಗೆ ಇದೆ. ಆ ಮಾತೆಯರು ಯಾರಂದರೆ ಭಾರತ್ ಮಾತೆ ಅಂದರೆ ಮಾತೆಯರು ಎಲ್ಲ ಕೂತಿದ್ದಾರೆ ನೋಡಿ. ಈ ಹೊರನಾಡಿನ ಕ್ಷೇತ್ರಕ್ಕೆ ಆರಂಭದಿಂದಲೂ ಸಹ ಸಂಬಂಧವನ್ನು ಇಟ್ಟುಕೊಂಡಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಇನ್ನೂ ಖುಷಿ ಆಗ್ತದೆ. ಕಾರಣ ಇಷ್ಟೇ, ರಾಜಲಕ್ಷ್ಮಿ ಜೋಶಿ ಅವರ ಹತ್ರ ಮಾತಾಡುವಾಗ ಒಂದು ವಿಷಯವನ್ನು ಮನಗಂಡೆ. ಅಗಸ್ತ್ಯರು 2000 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಅನ್ನಪೂರ್ಣೆಯನ್ನು ಪ್ರತಿಷ್ಠಾಪಿಸಿದರು. ಆದರೆ 1973ನೇ ಇಸ್ವಿನಲ್ಲಿ ಈ ದೇವಸ್ಥಾನದಲ್ಲಿ ಪುನಃಪ್ರತಿಷ್ಠೆ ನಡೆದಿದ್ದು ಇವತ್ತಿಗೆ 50 ವರ್ಷಗಳ ಹಿಂದೆ. ಆದರೆ ಸುಮಾರು ನಾನು ಹುಟ್ಟಿದ್ದು 1959ರಲ್ಲಿ. 60ನೇ ಇಸ್ವಿಯಲ್ಲಿ ಪುನಃಪ್ರತಿಷ್ಠೆಯ ಈ ಕೆಲಸ, ದೇವಸ್ಥಾನದ ಕೆಲಸ ಆರಂಭ ಆಗಿ ಅದು ಮುಗಿಯುವಾಗ 73ನೇ ಇಸ್ವಿ. ಸುಮಾರು 12-13 ವರ್ಷಗಳ ಕಾಲ ಈ ದೇವಸ್ಥಾನದ ಈ ಕೆಲಸ ಕಾರ್ಯಗಳು ನಡೆದಿದೆ. ಯಾಕೆ ನಡೆದಿದೆ ಅಂದರೆ, ಇವತ್ತಿನ ಹಾಗೆ ಅವತ್ತು ಯಾವುದೇ ರೀತಿಯ ರಸ್ತೆ ಸೌಕರ್ಯಗಳು ಇರಲಿಲ್ಲ. ಏನು ವಸ್ತುಗಳು ಬರೋದಿದ್ರೂ ಸಹ ಬೇಸಿಗೆ ಸಮಯದಲ್ಲಿ ಮಾತ್ರ ಬರಬೇಕಿತ್ತು. ಬೇಸಿಗೆ ಸಮಯದಲ್ಲಿ ಆ ಕಲ್ಲು, ಮರಳು, ಮಣ್ಣು ಅದನ್ನೆಲ್ಲ ಇಲ್ಲಿ ತಂದು ಸಂಗ್ರಹಿಸಿ ನಿಧಾನವಾಗಿ ಆ ಕೆಲಸವನ್ನು ಅವರ ಆ ಪೂಜ್ಯರು ಮಾಡಿದಂಥ ಆ ಕೆಲಸ. ಆ ಸಮಯದಲ್ಲಿ ನೀವು ಆ ದಿಕ್ಕಿನಲ್ಲಿ ನೋಡಿದಾಗ ಅಲ್ಲೊಂದು ಪರ್ವತ ಕಾಣ್ತದೆ. ಅದಕ್ಕೆ ಮೇರು ಪರ್ವತ ಅಂತ ಹೇಳ್ತಾರೆ. ಆ ದಿಕ್ಕಿನಲ್ಲಿ ಉಂಟು, ಈ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಅದರ ಈ ಭಾಗದಲ್ಲಿ ಹೊರನಾಡು ಕ್ಷೇತ್ರ. ಆ ಮೇರು ಪರ್ವತದ ಇನ್ನೊಂದು ಭಾಗವೇ ನಮ್ಮ ಮನೆ, ಮಾವಿನ ಕೊಡಿಗೆ ತೋಟದೂರು ಗ್ರಾಮ ಅಂತ ಹೇಳ್ಕೊಂಡು. ಇವತ್ತು ನಾವು ರಸ್ತೆಯಲ್ಲಿ ಬರೋದಾದರೆ ಸುಮಾರು 45-50 ನಿಮಿಷದ ದಾರಿ. ಆದರೆ ಅದಕ್ಕೆ ಸಾಧಾರಣ 22-23 ಕಿಲೋಮೀಟ್ರ್ ಬರಬೇಕಾಗ್ತದೆ. ಆದರೆ ನಮ್ಮ ಮನೆಗೂ ಸಹ ಇಲ್ಲಿಗೂ ನಾವು ಒಂದು ಏರಿಯಲ್ ಕನೆಕ್ಷನ್ ಟೈಪ್ ಬರೋದಿದ್ರೆ ಆವಾಗ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದು, ಈ ಮೇರುತಿ ಪರ್ವತವನ್ನು ದಾಟಿ ಬರ್ತಾ ಇದ್ದು. ಅಲ್ಲೊಂದು ಬದ್ನೇಕಾನ್ ಎಸ್ಟೇಟ್ ಅಂತ ಉಂಟು, ಅದನ್ನು ದಾಟಿ ಮೇರು ಪರ್ವತ ದಾಟಿ ಬಂದರೆ ಇಲ್ಲಿಯ ಹೊರನಾಡು, ಕಾಲ್ನಡಿಗೆಯಲ್ಲಿ ಬಂದಂಥದ್ದು. ಅಂದರೆ ಆ ಬಾಲ್ಯದ ದಿನಗಳಲ್ಲಿ ಕಾಲ್ನಡಿಗೆಯಲ್ಲಿ ಇಲ್ಲಿ ಬಂದಂತಹ ನೆನಪು ನನಗೆ ಯಾವತ್ತಿಗೂ ಸಹ ಅದು ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದೆ. ಎಡೆಗು ಏನಿತ ತುಳಸುದ್ದಿಲ್ಲ ಮುಗಿಂಡು ನನ್ನ ಲಾತ ಸುದ್ದಿಗಾದದ್ದು ಒಂದು ಪ್ಲೇ ನಮ್ಮ ಕೊಡ್ಲ 24/7 ಒಂದು ವಿಶ್ವಾಸದ ಪ್ರತಿಬಿಂಬ.